ಸ್ನೇಹಿತರ, ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ. ಸ್ಪಂದನ ವಾಹಿನಿಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ಶಿಕ್ಷಣ ದೃಷ್ಟಿ. ಶಿಕ್ಷಣ ಇವತ್ತು ಅನ್ನದ ಬಟ್ಟಲಾಗಬೇಕು ಅಂತ ನಾವು ಭಾವಿಸ್ಕೊಳ್ತೇವೆ, ಸಂಸ್ಕೃತಿ ಆಗಬೇಕು ಅಂತ ಭಾವಿಸ್ಕೊಳ್ತೇವೆ, ಶಿಕ್ಷಣ ಇವತ್ತು ಪ್ರಸಾರ ಆಗಬೇಕು ಅಂತ ಭಾವಿಸ್ಕೊಳ್ತೇವೆ. ಸ್ಪಂದನ ವಾಹಿನಿ ಶಿಕ್ಷಣಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ. ಇವತ್ತು ಅದರ ಬಗ್ಗೆ ಮಾತನಾಡಲಿಕ್ಕೋಸ್ಕರ ಒಬ್ಬ ಅತ್ಯಂತ ಸೀನಿಯರ್ ಚಾರ್ಟರ್ಡ್ ಅಕೌಂಟೆಂಟ್ ಆಮಂತ್ರಿತರಾಗಿದ್ದಾರೆ. ಸೊ ಮಂಗಳೂರಲ್ಲಿ ಸಾಕಷ್ಟು ಬುದ್ಧಿಜೀವಿಗಳ ಮಧ್ಯೆ ಇವತ್ತು ಬಹಳ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಸಾಕಷ್ಟು ಮಂದಿ ಎಂಟರ್ಪ್ರನರ್ಸ್ಗಳನ್ನ ಬೆಳೆಸ್ತಾ 27 ವರ್ಷಗಳಿಂದ ಅವರು CA ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಯುವಕರನ್ನ, ಸಾಕಷ್ಟು ಯುವ ಸಮುದಾಯವನ್ನ ಬೆಳೆಸ್ತಾ ಇದ್ದಾರೆ. ಜೊತೆಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರಣಗಳಿದೆ, ಅವರಿಗೆ ಶಿಕ್ಷಣದಲ್ಲಿ ಬಹಳ ಆಸಕ್ತಿ ಇದೆ. ಸೊ ಮಂಗಳೂರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆಗಳನ್ನು ಆರಂಭ ಮಾಡಿದ ಕೀರ್ತಿ ಕೂಡ ಅವರಿಗಿದೆ. ಎಲ್ಲ ಹಿನ್ನೆಲೆ ಜೊತೆಗೆ ಅವರು ಬಹಳ ಆಸಕ್ತಿಯಿಂದ ಮಾತಾಡ್ತಾರೆ. ಸ್ನೇಹಿತರೆ, ಅವರನ್ನು ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಶ್ರೀ SS ನಾಯ್ಕ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಹೌದು, ಸಾಸ್ತಾನ ಶಾಂತಾರಾಮ್ ನಾಯ್ಕ್ ಅವರ ಪೂರ್ತಿಯಾಗಿರ್ತಕ್ಕಂಥ ಹೆಸರು. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್, ತುಂಬ ಪ್ರೀತಿಯಿಂದ ಕಾರ್ಯಕ್ರಮ ನಿಮ್ಮನ್ನು ಆಮಂತ್ರಿಸಿದ್ದೇವೆ. ಬಹಳ ಪ್ರೀತಿಯಿಂದ ಮಾತಾಡಬೇಕು ಅಂತ ಆಸೆ ಪಡ್ತೇನೆ. ಶಿಕ್ಷಣದ ಬಗ್ಗೆ ನಿಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ. ಸರ್, ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ, ಸರ್, ಯಾಕೆ ಚಾರ್ಟರ್ಡ್ ಅಕೌಂಟೆನ್ಸಿ ಆರಿಸ್ಕೊಂಡ್ರಿ ಅಂತ? ಕಾಮರ್ಸ್ ಫೀಲ್ಡಲ್ಲಿ ಅತ್ಯುತ್ಕೃಷ್ಟ, ನನಗೆ ತಿಳಿದ ಮಟ್ಟಿಗೆ ಅತ್ಯುತ್ಕೃಷ್ಟ ಅಂತ ಹೇಳ್ಬೋದು ನಾವು. ಮೋಸ್ಟ್ ಸುಪೀರಿಯರ್ ಪ್ರೊಫೆಷನ್ ಅಂದರೆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್. ದೆರ್ ಮೇ ಬಿ ಅದರ್ ಕೋರ್ಸಸ್ ಆಲ್ಸೋ, CA ಒಟ್ಟಿಗೆ ICAA ಇರ್ಬೋದು, ಕಂಪನಿ ಸೆಕ್ರೆಟರಿ ACS ಇರ್ಬೋದು, ಅಥವಾ MBA ಮಾಡ್ಬೋದು, ಅಥವಾ ಅನೇಕ ಬೇರೆ CA ಕೋರ್ಸಸ್ ಇದ್ದಾವೆ ಫೈನಾನ್ಸಿಗೆ ಸಂಬಂಧಪಟ್ಟದ್ದು. ಆದರೆ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ ನನ್ನ ಪ್ರಕಾರ ಕಾಮರ್ಸ್ ಫೀಲ್ಡಲ್ಲಿ ಅತ್ಯುತ್ಕೃಷ್ಟ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ಅದಕ್ಕೆ ನಾನು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸನ್ನೇ ಒಂದು ಆಯ್ಕೆ ಮಾಡಿದೆ. ಹೌದು, CA ಆದ ನಂತರ ಸರ್ ಮುಂಬೈಗೆ ಹೋದ್ರಿ, ಮತ್ತೆ ಪುನಃ ಊರಿಗೆ ಬಂದು ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದ್ರಿ. ಸೊ ಊರಿನ ಸೆಳೆತ ಜಾಸ್ತಿ ಇತ್ತ ಅಂತ ನಿಮಗೆ? ಅಲ್ಲ, ಅದು ಹೇಗಾಯ್ತಂದರೆ, ಅಪ್ ಟು BCom ಐ ಡಿಡ್ ಮೈ BCom ಫ್ರಮ್ ಬಂಡರ್ಕಸ್ ಕಾಲೇಜ್ ಕುಂದಾಪುರ್. ದ ಡೇ ಐ ಗಾಟ್ ಮೈ ರಿಸಲ್ಟ್ಸ್ ಆ್ಯಂಡ್ ರಿಸೀವ್ಡ್ ಮೈ ಮಾರ್ಕ್ಸ್ ಕಾರ್ಡ್, ನೆಕ್ಸ್ಟ್ ಡೇ ಐ ಲೆಫ್ಟ್ ಫಾರ್ ಡೂಯಿಂಗ್ ಮೈ ಹೈಯರ್ ಸ್ಟಡೀಸ್ ಟು ಮುಂಬೈ. ಸೊ ಮುಂಬೈಯಲ್ಲಿ ಆಪರ್ಚುನಿಟೀಸ್ ಅಂದರೆ ಆವಾಗ CA ಮಾಡಲಿಕ್ಕೆ ಸ್ಕೋಪ್ ಮತ್ತು ನಾಲೆಜ್ ವೈಸ್, ನಾರ್ಮಲಿ ಮುಂಬೈ ಅಂತ ಮುಂಬೈ ಈಸ್ ಕಾಲ್ಡ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ಇಂಡಿಯಾ. ಅಲ್ಲಿ ಹೋದರೆ ನಮ್ಗೆ ಆಪರ್ಚುನಿಟೀಸ್ ಆರ್ ಮೋರ್, ಎಕ್ಸ್ಪೋಜರ್ ಈಸ್ ಮೋರ್. ದಟ್ಸ್ ವೈ ಐ ವೆಂಟ್ ಟು ಮುಂಬೈ ಫಾರ್ ಡೂಯಿಂಗ್ ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್. ಸೊ ಡೇ ಟೈಮ್ ಐ ಡಿಡ್ ಮೈ CA ಆ್ಯಂಡ್ ಈವ್ನಿಂಗ್ ಐ ಡಿಡ್ LLB ಫ್ರಮ್ ಮುಂಬೈ ಯೂನಿವರ್ಸಿಟಿ. ಬೋತ್ ದ್ಯಾಟ್ ಆಪರ್ಚುನಿಟೀಸ್ ಆಲ್ಸೋ ವಾಸ್ ದೇರ್ ಇನ್ ಮುಂಬೈ. ಸರ್, ಮತ್ತೆ ಊರಿಗೆ ಬಂದ್ರಿ, ಊರಿಗೆ ಬಂದು CA ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದಿರಿ. ಸರ್, 27 ವರ್ಷಗಳಿಂದ ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದೀರಿ, ವ್ಯಕ್ತಿಗಳನ್ನು ಬೆಳೆಸ್ತಾ ಇದ್ದೀರಿ. ವಿಶೇಷವಾಗಿ ಯುವಕರಿಗೆ ಪ್ರೇರಣೆ ಕೊಡುವಂತಹ ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿದಿರಿ. ಥೌಸಂಡ್ಸ್ ಆಫ್ ಎಂಟರ್ಪ್ರನರ್ಸ್ಗಳನ್ನು ಬಿಲ್ಡ್ ಮಾಡೋ ಕೆಲಸವನ್ನು ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದೀರಿ. ಸರ್, ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗೆ ಬರ್ತೇನೆ. ಶಿಕ್ಷಣದ ಬಗ್ಗೆ ನಿಮ್ಮ ದೃಷ್ಟಿಕೋನ ಹೇಗೆ? ಶಿಕ್ಷಣದ ಬಗ್ಗೆ ದೃಷ್ಟಿಕೋನ ಅಂದರೆ, ಈಗ 1985 ನಮ್ಮ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಇರುವಾಗ ಆವಾಗೊಂದು ನಮ್ಮ ಶಿಕ್ಷಣ ನೀತಿ ನಿರೂಪಿಸಲಾಗಿತ್ತು. ನಮ್ಮ ದೇಶದ ಶಿಕ್ಷಣ ರೂಪಿ ಫಾರ್ ದ ಲಾಸ್ಟ್ 30 years ಸೇಮ್ ಆ ಒಂದು ಶಿಕ್ಷಣ ರೂಪಿ ಇದರಲ್ಲೇ ನಾವು ಮುಂದುವರಿತಾ ಇದ್ದೇವೆ. ನನ್ನ ಪ್ರಕಾರ ಈಗಿನ ಸಿಸ್ಟಮ್ ಆಫ್ ಎಜುಕೇಷನ್ ಅದು ಸ್ವಲ್ಪ ರಿವ್ಯೂ ಆಗಬೇಕಂತ ನನ್ನ ಭಾವನೆ. ಯಾಕಂದರೆ ಇದು ಲಾರ್ಡ್ ಮಕ್ಯಾಲೆಯವರು ಆವಾಗ ಒಂದು ನಮ್ಮ ದೇಶದಲ್ಲಿ ಕ್ಲರಿಕಲ್ ಪೋಸ್ಟಿಗೆ ಜನ ಬೇಕಂತ ಒಂದು ಆ ಸಿಸ್ಟಮ್ ಮಾಡಿದರು, 10+2+3 ಆ ಸಿಸ್ಟಮ್ ಎಜುಕೇಷನ್. ಅದೇ ಸಿಸ್ಟಮ್ ನಮ್ಮಲ್ಲಿ ಈಗ ಕಂಟಿನ್ಯೂ ಆಗ್ತಾ ಉಂಟು ಇಷ್ಟು ವರ್ಷ ಆದರೂ. ಅದನ್ನು ನಾವು ರಿವ್ಯೂ ಮಾಡಬೇಕಂತ ನನ್ನ ಒಂದು ಭಾವನೆ. ನಮ್ಮ ಈಗ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಶಿಕ್ಷಣದಲ್ಲಿ ಆ ಒಂದು ರೆವಲ್ಯೂಷನ್ ಮಾಡಬೇಕಂತ ನನ್ನ ಒಂದು ಭಾವನೆ. ಹೌದು ಸರ್, 2015-14 ಅವರು ಆ ನೀತಿಯನ್ನು ಮರುನಿರೂಪಣೆ ಮಾಡಲಿಕ್ಕಂತ ಹೊರಟಿದ್ದಾರೆ. ಅದಕ್ಕೆ ಸಾಕಷ್ಟು ಆಯೋಗವನ್ನು ಕೂಡ ಫಾರ್ಮ್ ಮಾಡಿದ್ದಾರೆ. ಸರ್, ಏನು ಸಲಹೆಗಳನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ? ಸಲಹೆ ಅಂದರೆ, ಈಗ ಏನಾಗಿದೆ ಅಂದರೆ, ನಮ್ಮದು ಎಜುಕೇಷನ್ ಸಿಸ್ಟಮ್ ಹೇಗಾಗಿದೆ ಅಂತ ಹೇಳಿದರೆ, ಅಪ್ ಟು SSLC there is no choice. Definitely that basic education is required. After SSLC ನಾವು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಅಂತ 3 ವಿಭಾಗ ಉಂಟು, ಅದನ್ನು ನಾವು ಮಾಡ್ತೇವೆ. ಆದರೆ PUCಯ ನಂತರ ಮಾತ್ರ ನಮ್ಮ ಒಂದು BCom ಮಾಡ್ತೇವೆ, ಅಥವಾ BBM ಮಾಡ್ಬೋದು, ಅಥವಾ BA ಮಾಡ್ಬೋದು, BSc ಮಾಡ್ಬೋದು, ಅಥವಾ ಸೈನ್ಸ್ ಫೀಲ್ಡಲ್ಲಿರುವವರು ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಇನ್ನಿತರ ಕೆಲವು ವೆಟರ್ನರಿ ಸೈನ್ಸ್ ಇರ್ಬೋದು, ಬೇರೆ ಬೇರೆ ಒಂದು ಏರಿಯಾವನ್ನು ಆಯ್ಕೆ ಮಾಡ್ತಾರೆ. ಬಟ್ ಆಫ್ಟರ್ PUC ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಚೇಂಜಸ್ ಅಂತ ನನ್ನ ಭಾವನೆ. ಯಾಕಂದರೆ ಅವರ್ ಎಜುಕೇಷನ್ ಸಿಸ್ಟಮ್ ಶುಡ್ ಬಿ ಮೇಡ್ ಇನ್ ಸಚ್ ಎ ವೇ ದ್ಯಾಟ್ ದೇರ್ ಶುಡ್ ಬಿ ಎಂಪ್ಲಾಯಬಿಲಿಟಿ ಫಾರ್ ಎಜುಕೇಷನ್. ನೌ ದೇರ್ ಈಸ್ ನೋ ನೆಕ್ಸಸ್ ಬಿಟ್ವೀನ್ education and employability.
ಸೊ ನಮ್ಮಲ್ಲಿ ತುಂಬಾ ಟ್ರೇಡ್ಸ್ ಅಂತ ಇದ್ದೇವೆ, ಅಂದ್ರೆ ಸ್ವಲ್ಪ ಕಸುಬು. ವಿಸ್ತಾರವಾಗಿ ಅದನ್ನ ಹೇಳ್ಬೋದಾ ಸರ್? ಹೌದು, ಅದೇ ಅಂದ್ರೆ ತುಂಬಾ ಕಸುಬು ಉಂಟು, ಟ್ರೇಡ್ಸ್ ಅಂತ ಹೇಳ್ತೇವೆ ನಾವು. ಆ ಟ್ರೇಡ್ಸ್ ನಲ್ಲಿ ಪರಿಣಿತರು ನಮಗೆ ಬೇಕು. ಈಗ ಪರಿಣಿತರು ಕಮ್ಮಿ. ಈಗ ಇಂಜಿನಿಯರಿಂಗ್ ಅಂತ ಕೂಡಲೇ ನಾವು BE ಮಾಡ್ತೇವೆ, PUC ಆದ ಕೂಡಲೇ CET ಅಲ್ಲಿ ಅಥವಾ ಇನ್ನೊಂದು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಹೋಗಿ BE ಮಾಡ್ತಾರೆ. BE ಮಾಡಿ ಅವ್ರಿಗೆ ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಜಾಬ್ ಸಿಕ್ಕಿದ್ರೆ ಇಟ್ ಈಸ್ ಓಕೆ. ಜಾಬ್ ಸಿಕ್ಕದಿದ್ರೆ ಏನು ಮಾಡ್ತೇವೆ, ಅದು ನಮ್ಮಲ್ಲಿ ಆನ್ಸರ್ ಇಲ್ಲ. ನಾವು ಅದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ, ವಿ ಶುಡ್ ಕ್ರಿಯೇಟ್ ಸಚ್ youth so that after their education immediately they should be employable, or they should make others to be employed with them. ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್. ಇಫ್ ಯು ಡೋಂಟ್ ಗೆಟ್ ಜಾಬ್ ಯು ಶುಡ್ ಅಂಡರ್ಟೇಕ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ. ಆ ರೀತಿಯ ಒಂದು ಶಿಕ್ಷಣವನ್ನು ನಾವು ಮಾಡಬೇಕು. ಅದಕ್ಕೆ ಏನಂದ್ರೆ ವೃತ್ತಿಪರ ಶಿಕ್ಷಣ ಕೊಟ್ಟರೆ ಅದಕ್ಕೂ ತುಂಬಾ ಒಂದು ಸಹಕಾರಿ ಆಗ್ತದೆ ಅಂತ ನನ್ನ ಭಾವನೆ. ವೃತ್ತಿಪರ ಶಿಕ್ಷಣ ಕೊಡಬೇಕು ಅಂತ ನೀವು ಭಾವಿಸ್ಕೊಳ್ತೀರಿ, ಉದ್ಯೋಗವನ್ನ ಗಳಿಸಿಕೊಳ್ಳುವಂತ ಶಿಕ್ಷಣ ಪದ್ಧತಿ ಬೇಕು ಅಂತ ಭಾವಿಸ್ಕೊಳ್ತೀರಿ ಸರ್. ಅದ್ರಲ್ಲಿ ಏನು ಕೊರತೆ ನೀವು ನೋಡ್ತಾ ಇದ್ದೀರಿ ಈಗ ಅಂತ ಹೇಳಿ? ಅಂದ್ರೆ ಈಗ ಪರಿಣತಿಗಳನ್ನ ಕಾಲೇಜುಗಳು ಕೊಡ್ತಾ ಇಲ್ವಾ? ಡೆಫಿನೆಟ್ಲಿ ಇಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಈಗ ಏನಾಗಿದೆ, ಒಂದು ಡಿಗ್ರಿಯಲ್ಲಿ ಈಗ ಕೆಲವರು 90%, ಈಗ ಅಂದರೆ ಲಿಬರಲ್ಲಿ ಮಾರ್ಕ್ಸ್ ಸಿಗ್ತದೆ. ಹೇಗೆ ಸಿಗ್ತದೆ ನನಗೆ ಭಾರಿ ಬೇಸರ. ಯಾಕಂದರೆ ನನ್ನ ಟೈಮಲ್ಲಿ 68% ಐ ಗಾಟ್ ಇನ್ BCom. ಸೊ 69% ವಾಸ್ ದಿ 10th ರ್ಯಾಂಕ್ ಇನ್ BCom ಇನ್ ಯೂನಿವರ್ಸಿಟಿ. ಐ ಲಾಸ್ಟ್ ರ್ಯಾಂಕ್ ಬೈ 1%. ಆವಾಗ ಅದು ಫಸ್ಟ್ ಕ್ಲಾಸ್ BCom ಅಂದರೆ ಅದು ದೊಡ್ಡ ವಿಷಯ. ಈಗ 90% ಜಾಸ್ತಿ ಇರೋರು ತುಂಬ ಜನ ಇದ್ದಾರೆ. ಅವರಿಗೆ ಹೇಗೆ ಆ 90% ಬರ್ತಾನೆ, ಐ ಆಮ್ ವೆರಿ ಸಾರಿ ಟು ಟೆಲ್. ಯಾಕಂದರೆ ಅವರಿಗೆ ಒಂದು ನಮ್ಮಲ್ಲಿ ಕೆಲವರು ಇಂಟರ್ವ್ಯೂ ಬರ್ತಾರೆ CA ಆರ್ಟಿಕಲ್ಶಿಪ್ ಜಾಯ್ನ್ ಆಗಲಿಕ್ಕೆ. ನಾನು ಅವರಿಗೆ ಬೇಸಿಕ್ ಬೇಡದ್ದೆಲ್ಲ ಇದು ನಮ್ಮ ಇದು ಅನ್ನೆಸೆಸರಿ ಅದೇನಿದೇನು ಎಲ್ಲ ನಾನು ಕೇಳೋದಿಲ್ಲ. ನಾನು ಕೇಳೋದು ವೆರಿ ಸಿಂಪಲ್. ಐ ಗಿವ್ ದೆಮ್ ಒನ್ ಎಸ್ಸೆ. ಪ್ಲೀಸ್ ರೈಟ್ ಒನ್ ಎಸ್ಸೆ. ಟಾಪಿಕ್ 3 or 4 ಆಫ್ ದೇರ್ ಚಾಯ್ಸ್. ರೋಲ್ ಆಫ್ ಇಂಡಸ್ಟ್ರೀಸ್ ಇನ್ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಇಕಾನಮಿ, ಆರ್ ರೋಲ್ ಆಫ್ ಬ್ಯಾಂಕ್ಸ್ ಇನ್ ಡೆವಲಪ್ಮೆಂಟ್ ಆಫ್ Indian economy, how computerization helps in current business scenario. ಸೊ ಇಂಥದ್ದೆಲ್ಲ ವೆರಿ ಸಿಂಪಲ್ ಟಾಪಿಕ್ಸ್ ಕೊಡ್ತೇವೆ. 4 ಪೇಜ್ ಬರೀಬೇಕು ಅವರು. 4 ಪೇಜ್ ಬರೆಯುವಾಗ ಅದರಲ್ಲಿ ಗ್ರಾಮರ್, ಅವರ IQ, ಅವರ ಥಿಂಕಿಂಗ್, ಅವ್ರದ್ದು ಆ ವಿಷನ್ ಎಲ್ಲ ಅದರಲ್ಲಿ ಗೊತ್ತಾಗ್ತದೆ. ಬಟ್ 100 ಜನ ಬಂದರೆ 90 ಜನ ನನ್ನ ಹತ್ರ ಪಾಸ್ ಆಗೋದಿಲ್ಲ. ನನಗೆ ಭಾರಿ ಬೇಸರ ಸಂಗತಿ ಅಂದರೆ ದೇರ್ ಸ್ಟ್ಯಾಂಡರ್ಡ್ ಈಸ್ ನಾಟ್ ಸೋ ಮಚ್ ವಾಟ್ ವಿ ಎಕ್ಸ್ಪೆಕ್ಟೆಡ್. ಸರ್, ಒಂದು ಲ್ಯಾಂಗ್ವೇಜಿನ ಬೇಸ್ ಮೇಲೆ ಒಬ್ಬರನ್ನ ಜಡ್ಜ್ ಮಾಡ್ಲಿಕ್ಕೆ ಆಗತ್ತಾ ಸರ್? ಅಲ್ಲ, ನಾನು ಬರೆಯುವಾಗ ಲ್ಯಾಂಗ್ವೇಜ್ ವಿಷಯ ಕ್ವಶನ್ ಬರುವುದಿಲ್ಲ ಅಲ್ಲ. ಈಗ ನಾವು ಕೂಡ ಕನ್ನಡ ಮೀಡಿಯಮಲ್ಲೇ ಕಲಿತೆ. ನಿಮ್ಮ ಇಟ್ ಈಸ್ ಅ ವೆರಿ ಗುಡ್ ಕ್ವಶನ್. ಸಿ, ಐ ಹ್ಯಾವ್ ಆಲ್ಸೋ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ. ಆಫ್ಟರ್ ಫಿನಿಶಿಂಗ್ ಆಫ್ ಮೈ BCom, ಐ ಹ್ಯಾಡ್ ಬಿನ್ ಟು Mumbai. ಐ ವೆಂಟ್ ಟು ವೇರಿಯಸ್ ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್. ದೇ ಇಂಟರ್ವ್ಯೂಡ್ ಮೀ. ಐ ಕುಡ್ ನಾಟ್ ಆನ್ಸರ್ ಪ್ರಾಪರ್ಲಿ ಇನ್ ಇಂಗ್ಲಿಷ್. ಇಟ್ ಈಸ್ ವೆರಿ ಫ್ರ್ಯಾಂಕ್. ಬಿಕಾಸ್ ದಟ್ ಎಕ್ಸ್ಪ್ರೆಷನ್, ಸೊ ಇಟ್ ವಾಸ್ ಲ್ಯಾಕಿಂಗ್. ಯಾಕಂದ್ರೆ ನಾವು ಡೇ ಟು ಡೇ ಭಾಷೆ ಮಾತಾಡುವಾಗ ಇಂಗ್ಲೀಷ್ನಲ್ಲಿ ಮಾತಾಡೋದಿಲ್ಲ, ಆವಾಗ ನಮಗೆ ಬರೋದಿಲ್ಲ. ಬಟ್ ರೈಟಿಂಗ್ ಇಂಗ್ಲೀಷ್, ಗ್ರಾಮರ್, ದ್ಯಾಟ್ ಆ್ಯಂಡ್ ಆಲ್ ವಿ ಆರ್ ವೆರಿ ಸ್ಟ್ರಾಂಗ್. ಆಮೇಲೆ ಒಬ್ಬರು ನಮ್ಮದೇ ಒಬ್ಬರು ಪೈಮಾಮ್ ಅಂತ ಸಿಕ್ಕಿದ್ರು ಗೋರೆಗಾಂವಲ್ಲಿ, GSB ಒಂದಿದ್ರೆ. ಅದು ಕೈರ ಕೇಳಿದ್ರು ನನಗೆ ಕೊಂಡೆ ಹೋಯ್ವ ಪಲ್ಲೆದಕ್ಕೂ ನಮಗೆ ಆಫೀಸ್ ಅಯ್ಯೋ ಅಂತ ಹೇಳಿದರು. ಆದ್ದರಿಂದ ನನಗೆ ಒಂದು ಆರ್ಟಿಕಲ್ಶಿಪ್ ಮಾಡುವ ಅವಕಾಶ ಸಿಕ್ಕಿತ್ತು. ಇಲ್ಲದಿದ್ದರೆ ಮೀಡಿಯಮ್ ಆಫ್ ನೀವು ಹೇಳಿದ್ರಲ್ಲ ಎಕ್ಸ್ಪ್ರೆಷನ್, ನಮಗೆ ಅಷ್ಟು ಕಮ್ಯುನಿಕೇಷನ್ ಲ್ಯಾಂಗ್ವೇಜಲ್ಲಿ ಬರೋದಿಲ್ಲ. ಬಟ್ ಒನ್ಸ್ ವಿ get into that, then it is not easy. It is not tough. Because ನಮ್ಮದು ರೈಟಿಂಗ್ ಮತ್ತು ಗ್ರಾಮರ್ ಉಳಿದದೆಲ್ಲ IQ ಲೆವೆಲ್ ಎಲ್ಲ ದಟ್ ವಾಸ್ ಬೆಟರ್ ದ್ಯಾನ್ ಇಂಗ್ಲಿಷ್ ಮೀಡಿಯಂ. ಸರ್, ಇವತ್ತು ಎಲ್ಲ ವೃತ್ತಿಪರ ಕಾಲೇಜುಗಳಲ್ಲಿ ಕೂಡ ಸರ್ ಸಾಫ್ಟ್ ಸ್ಕಿಲ್ಸ್ಗಳ ಬಗ್ಗೆ ಸಾಕಷ್ಟು ಟ್ರೈನಿಂಗ್ಗಳನ್ನು ಮಾಡ್ತಾರೆ. ಇದು ಸಾಲದು ಅಂತ ನೀವು ಭಾವಿಸ್ಕೊಳ್ತೀರಾ? ಅಲ್ಲ, ಎರಡು ಏನಾಗಿದೆ ಅಂದರೆ ಈಗ ಸಿಟಿಯಲ್ಲಿ ಮತ್ತು ನಮ್ಮ ಅರ್ಬನ್ ಏರಿಯಾದಲ್ಲಿ ನೀವು ಹೇಳೋದು ಕರೆಕ್ಟ್. ಈಗ ರೂರಲ್ ಏರಿಯಾದಲ್ಲಿ ಸ್ಟಿಲ್ ವಿ ಆರ್ ಲ್ಯಾಕಿಂಗ್ ಇನ್ ದ್ಯಾಟ್. ನಾವು ಆ್ಯಕ್ಚುಲಿ ಇನ್ ಇಂಡಿಯಾ ಮೋರ್ ದೆನ್ 70% of our people, they are staying in rural area. Only 30% of the people in urban and metros. So this 30% of the people also, that cream people, they will go to some cream institutions where they get good exposure, personality development, ella ಆಗ್ತದೆ. But remaining people, they are not getting the standard of education what is expected to be given. ಸರ್, ಕಾಲೇಜಲ್ಲಿ ಇವತ್ತು ಶಿಕ್ಷಣ ಪಡೀತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮಾರ್ಕ್ಸ್ ತಗೊಳ್ತಾರೆ. ಸೊ ಮಾರ್ಕ್ಸನ್ನು ಬದಿಗಿಟ್ಟು ನೋಡಿದಾಗ ಸರ್ ಬೇರೆ ನಿಮ್ಗೆ ಲೆಕ್ಕೂನ ಕಾಣಿಸ್ತಾ, ಏನು ಕೊರತೆ ಕಾಣಿಸ್ತಾ ಇದೆ ಅಂತ? ಅದೇ ಈಗ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ಟ್ರೇಡ್. ಯಾಕಂದರೆ ಯಾರಾದರೂ ಒಮ್ಮೆ ಜಡ್ಜ್ ಮಾಡುವಾಗ ಫಸ್ಟ್ ವಿ ಶುಡ್ ಎಕ್ಸ್ಪ್ರೆಸ್ ಅವರ್ ಥಿಂಗ್. ಸೊ ವಿ ಶುಡ್ ಟ್ರೈ ಟು ಡೆವಲಪ್ ದ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದರೆ ಫಸ್ಟ್ ಪೀಪಲ್ ಗೆಟ್ ಅಟ್ರಾಕ್ಟೆಡ್. ಈಗ ನೀವು ಯಾವುದೇ ಒಂದು ಇಂಟರ್ವ್ಯೂ ಹೋಗುವಾಗ ಫಸ್ಟ್ ದೇ ಟಾಕ್. Once they talk, they judge any person on the basis of their communication skills. So communication skills, if it is good, so 90% of their selection will be done. 10% is only a formality.
ಸರ್, ನೀವು BCom ಮುಗಿಸ್ಕೊಂಡು ಹೊರ ಬರುವಾಗ ಬಂಡಾಕಾಸ್ ಕಾಲೇಜಲ್ಲಿ ಸೊ ಅವಕಾಶಗಳು ಬಹಳ ಕಡಿಮೆ ಇತ್ತು. ಆದರೆ ಇವತ್ತು ಅಬಂಡೆಂಟ್ ಆದ ಅವಕಾಶ ಸಿಗ್ತಾ ಇದೆ ಯೂತಿಗೆ. ಇವತ್ತು ಅದನ್ನು ಬಳಸ್ಕೊಳ್ತಾ ಇದೆಯಾ ನಿಮ್ಮ ಪ್ರಕಾರ? ನೋಡಿ, ಅವಕಾಶ ಹೇಗಂದರೆ ಅದು ಎಲ್ಲ ಕಡೆಯಲ್ಲಿ ಅವಕಾಶ ಬೇಕಾದಷ್ಟು ಉಂಟು. ಜನರಿಗೊಂದು ಏನಂದರೆ ಆತುರ. ದೇರ್ ಈಸ್ ಎ ಸೇಯಿಂಗ್ ಇನ್ ಕನ್ನಡ, ಆಕಾಶ ನೋಡಲು ಆತುರವೇಕೆ ಅಂತೇಳಿ. ಜನರಿಗೆ ಆಕಾಶ ಯಾವಾಗಲೂ ನೋಡ್ಬೋದು, ಅದಕ್ಕೆ ನೂಕುನುಗ್ಗಲು ಮಾಡಬೇಕಂತಿಲ್ಲ. ಎನಿ ಟೈಮ್ ಯು ಕ್ಯಾನ್ ಗೋ ಆ್ಯಂಡ್ ಸಿ ಔಟ್ಸೈಡ್ ದ ಸ್ಕೈ. ಅದಕ್ಕೆ ಕೂಡ ನೂಕುನುಗ್ಗಲು ಮಾಡಿ ಗಡಿಬಿಡಿ ಮಾಡ್ತಾರೆ ಜನ. ಏನಂದ್ರೆ ಜನರಿಗೆ ಡಿಗ್ರಿಯಲ್ಲಿ 80 ನನಗೆ ದೊಡ್ಡ ಜಾಬ್ ಸಿಗಬೇಕು, ವೈಟ್ ಕಲರ್ ಜಾಬ್, ನನಗೆ ಪಾಕೆಟಲ್ಲಿ ತುಂಬ ಸ್ಯಾಲ್ರಿ ಸಿಗಬೇಕು, ಕೆಲಸ ಕಮ್ಮಿ ಮಾಡಬೇಕು, ಇನ್ಕಮ್ ಜಾಸ್ತಿ ಆಗಬೇಕು, ಇಂಥದ್ದು ಥಿಂಕಿಂಗ್ ಜಾಸ್ತಿ. ಅದನ್ನು ನಾವು ಬಿಡಬೇಕು. ಫಸ್ಟ್ ನಾವು ಏನು ಮಾಡಬೇಕಂದ್ರೆ ವಿ ಶುಡ್ ಲರ್ನ್, ಏನು ಹೇಳ್ತಾರೆ, ಲರ್ನ್ ಹೌ ಟು ಎಕ್ಸೆಲ್. ಒನ್ಸ್ ವಿ ಎಕ್ಸೆಲ್, ಆಟೋಮೆಟಿಕಲಿ ಮನಿ ಆರ್ ಅದರ್ ಸ್ಥಾನಮಾನ ಎಲ್ಲ ಆಟೋಮೆಟಿಕಲಿ ಬರ್ತದೆ. ಜನರಿಗೆ ಪೇಷನ್ಸ್ ಕಮ್ಮಿ. ಈಗ ಪೇಷಂಟ್ಲಿ ಇಫ್ ಯು ಡೂ ಎವ್ರಿಥಿಂಗ್, ಆಟೋಮೆಟಿಕಲಿ ಯುವರ್ ಟರ್ನ್ ವಿಲ್ ಕಮ್, ಯು ಕ್ಯಾನ್ ಎಕ್ಸೆಲ್. ಸರ್, ಇವತ್ತು ಸಾಕಷ್ಟು ಡಿಗ್ರಿ ಮಾಡಿಕೊಂಡು 90%, 95% ಮಾರ್ಕ್ಸ್ ತಗೊಂಡಂಥ ವಿದ್ಯಾರ್ಥಿಗಳು ಇವತ್ತು ಬರೀ ಎಂಪ್ಲಾಯ್ಮೆಂಟ್ಗಳ ಹಿಂದೆ ಹೋಗ್ತಾ ಇದ್ದಾರೆ. ಎಂಟರ್ಪ್ರಿನರ್ಶಿಪ್ ಇವತ್ತು ಲ್ಯಾಗ್ ಆಗ್ತಾ ಇದೆ. ಸೊ ನೀವು ಮಾಡ್ತಾ ಇರ್ತಕ್ಕಂಥ ಇಷ್ಟು ವರ್ಕ್ಶಾಪ್ಗಳು ಕೂಡ ಅದರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು. ಸರ್, ಯಾಕೆ ಇವತ್ತು ಎಂಟರ್ಪ್ರಿನರ್ಶಿಪ್ ಬರಬೇಕು ಅಂತ ಭಾವಿಸ್ಕೊಳ್ತೀರಿ ನೀವು? ಇಟ್ ಈಸ್ ವೆರಿ ಗುಡ್ ಕ್ವಶನ್. ನಾನು ತುಂಬ ಈ MBA ಕಾಲೇಜಸ್ಸಿಗೆಲ್ಲ ಹೋಗ್ತೇನೆ ಲೆಕ್ಚರ್ ಕೊಡಲಿಕ್ಕೆ, ಗೆಸ್ಟ್ ಲೆಕ್ಚರ್, ಹೀಗೆ ಆ್ಯಸ್ ಎ ಹಾಬಿ, ಬಿಕಾಸ್ ಐ ವಾಂಟ್ ಟು ಶೇರ್ ಮೈ ನಾಲೆಜ್ ಅಮಾಂಗ್ ದೀಸ್ ಯೂತ್. ಈವನ್ MBA ಅಂದರೆ ಮಾಸ್ಟರ್ ಆಫ್ ಬಿಸ್ನೆಸ್, ಅಲ್ಲಿ ಕೂಡ ಇಫ್ ಐ ಆಸ್ಕ್ ಕ್ವಶನ್, ಹೌ ಮೆನಿ ಆಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಓನ್ಲಿ ಫ್ಯೂ. ಒಂದು ಕ್ಲಾಸಲ್ಲಿ ಅಥವಾ ಒಂದು ನಮ್ಮ ಒಂದು ಸೆಷನಲ್ಲಿ 200 ಜನ ಇದ್ದರೆ 2, 3, 4 ಜನ. ಇಟ್ ಇಸ್ ವೆರಿ ಸಾರಿ ಸ್ಟೇಟ್ ಆಫ್ ಅಫೇರ್ಸ್. ಹೆಚ್ಚಿನ ಜನರ ಮನಸ್ಸಿನಲ್ಲಿ ಏನಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಬೇಕಾದ್ರೆ ತುಂಬ ಹಣ ಬೇಕು. ಅವರ ಕೈಯಲ್ಲಿ ಹಣ ಇದ್ದರೆ, ತಂದೆ ಹತ್ರ ಹಣ ಇದ್ದರೆ, ಅಥವಾ ಅಷ್ಟು ಒಂದು ಬಂಡವಾಳ ಇದ್ದರೆ ಮಾತ್ರ ನಾವು ಸ್ವೋದ್ಯೋಗ ಸ್ಟಾರ್ಟ್ ಮಾಡಿ, ಇಲ್ಲದಿದ್ರೆ ಆಗೋದಿಲ್ಲ ಅಂತ. ಅದು ತಪ್ಪು ಕಲ್ಪನೆ. ಈಗ ತುಂಬ ಸರ್ಕಾರದ ಸ್ಕೀಮ್ಸ್ ಉಂಟು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಉಂಟು, PMEGP ಸ್ಕೀಮ್ ಉಂಟು, ಮತ್ತು CGTSME ಸ್ಕೀಮ್, ತುಂಬ ಸರ್ಕಾರದಿಂದ ತುಂಬ ಪ್ರೋತ್ಸಾಹ ಉಂಟು. ನಾವು ಅದನ್ನು ಉಪಯೋಗಿಸಿಕೊಂಡು ನಾವು ನಮ್ಮ ಸ್ವೋದ್ಯೋಗ ಮಾಡಲಿಕ್ಕೆ ಸಾಧ್ಯ ಉಂಟಂತ ಹೇಳ್ತೇನೆ. ಹೌದು, ಅದಕ್ಕೆ ಮೋಟಿವೇಶನ್ ಕೊರತೆ ಇದೆ ಅಂತ ಹೇಳಿ ಮೋಟಿವೇಶನ್ ಕಾಲೇಜುಗಳು ಮಾಡಬೇಕು ಅಂತ ಭಾವಿಸ್ಕೊಳ್ತೀವಿ. ಅಲ್ಲ, ಇದು ನೋಡಿ, ಕೆಲವು ಸರಿ ಏನಾಗ್ತಾರೆ, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೇವೆ ನಾವು. ಮನೆಯಲ್ಲಿ ತಂದೆ ತಾಯಿಗಳು ಫಸ್ಟ್ ತಯಾರು ಮಾಡುವಾಗಲೇ ನಿನಗೆ ಅವನಿಗೆ ಅಲ್ಲಿ ಜಾಬ್ ಸಿಕ್ಕಿದೆ, ಅವನಿಗೆ ಇಲ್ಲಿ ಜಾಬ್, ನಿನ್ನ ಚಿಕ್ಕಪ್ಪ ದುಬೈಯಲ್ಲಿದ್ದಾರೆ, ಅವನು ಸೌದಿಯಲ್ಲಿದ್ದಾನೆ, ಬೇರೆಯವರಿಗೆ ಕಂಪೇರ್ ಮಾಡಿ ಅವರ ಮಕ್ಕಳನ್ನು ಜಡ್ಜ್ ಮಾಡ್ತಾರೆ. ಅದು ತಪ್ಪು. ಯಾಕಂದರೆ ಬೇರೆಯವರಿಗೆ ನಾವು ಕಂಪೇರ್ ಮಾಡಬಾರ್ದು. ಬೇರೆಯವ್ರನ್ನ ಕಂಪೇರ್ ಮಾಡಬೇಕು ಯಾವುದಕ್ಕೆ, ಕೆಲವು ವಿಷಯದಲ್ಲಿ ಮಾತ್ರ. ಈಗ ನಮ್ಮದು ಒಂದು ಕೆಪಾಸಿಟಿ ಉಂಟಲ್ಲ, ಅದಕ್ಕೆ ಸರಿಯಾಗಿ ನಮ್ಮನ್ನು ತಯಾರು ಮಾಡಬೇಕು. ತಂದೆ ತಾಯಿಗಳು ಹೆತ್ತವರಿದ್ದಾರಲ್ಲ, ಅವರು ಫಸ್ಟಿಗೆ ಅದನ್ನು ಕರೆಕ್ಟ್ ಮಾರ್ಗದರ್ಶನ ಮಾಡಬೇಕು. ಅವರಿಗೆ ಫಸ್ಟಿಗೆ ಒಂದು ಏನು ಹೇಳ್ತಾರೆ, ಕೌನ್ಸಿಲಿಂಗ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಕಾಲೇಜ್ನಲ್ಲಿ ಕೂಡ ಅಧ್ಯಾಪಕರು ಕೂಡ ಏನಾಗ್ತದೆ, ನನಗೆ ಫಸ್ಟಿಗೆ ಹೇಳೋದಂದರೆ, ಐ ಆಮ್ ವೆರಿ ಸಾರಿ ಟು ಟೆಲ್, ಯು ಆರ್ ಆಲ್ಸೋ ಎ ಟೀಚರ್. ಏನಂತ ಹೇಳಿದರೆ, ಎಲ್ಲ ಕಾಲೇಜ್ ಲೆವೆಲ್, ಸ್ಕೂಲ್ ಲೆವೆಲ್, ಹೈಸ್ಕೂಲ್ ಲೆವೆಲ್ ಎಲ್ಲ ಲೆಕ್ಚರರ್ಸಿಗೆ ನಾವು ಫಸ್ಟಿಗೆ ಒಂದು ಒಳ್ಳೆಯ ಕೋಚಿಂಗ್ ಕೊಡಬೇಕು, ಹೇಗೆ ಮಕ್ಕಳನ್ನು ತಯಾರು ಮಾಡೋದಂತ. ಆ ರೀತಿಯಲ್ಲಿ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಒಂದು ಶಿಬಿರ ಅವ್ರಿಗೆ ಕೊಡಬೇಕು. ಆವಾಗ ಇನ್ ಟರ್ನ್ ಸ್ಟೂಡೆಂಟ್ಸ್ ವಿಲ್ ಆಲ್ಸೋ ಗೆಟ್ ದಟ್ ಡೆವಲಪ್ಮೆಂಟ್ ಆಫ್ ದೇರ್ ಪರ್ಸನಾಲಿಟಿ. ಸರ್, ಟೀಚರ್ಸ್ ರೋಲ್ ಬಹಳ ಪ್ರಾಮುಖ್ಯ ಅಂತ ನೀವು ಭಾವಿಸ್ಕೊಳ್ತೀರಿ. ಇದ್ರ ಬಗ್ಗೆ ಸಾಕಷ್ಟು ಸ್ನೇಹಿತರ ಮಾತನಾಡಲಿಕ್ಕೆ ಬಾಕಿ ಇದೆ. SS ನಾಯ್ಕ ಅವರು ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಜೊತೆಗೆ ಅವರ ಹತ್ರ ಸಾಕಷ್ಟು ಅದರ ಬಗ್ಗೆ ಸ್ಟಫ್ ಇದೆ. ಸಾಕಷ್ಟು ಜನ ಯುವಕರನ್ನು ರೆಡಿ ಮಾಡಿದ್ದಾರೆ. ಎಂಟರ್ಪ್ರಿನರ್ಶಿಪ್ ವರ್ಕ್ಶಾಪ್ಗಳನ್ನು ಬಹಳ ಪರಿಣಾಮಕಾರಿಯಾಗಿ ಮಾಡ್ತಾ ಇದ್ದಾರೆ. ಅವರ ಮಾತಲ್ಲಿ ಧ್ವನಿ ಇದೆ ಸ್ನೇಹಿತರೆ. ಇನ್ನಷ್ಟು ಮಾತಾಡೋಣ. ವಿ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್. ಶಿಕ್ಷಣ ದೃಷ್ಟಿ ಕಾರ್ಯಕ್ರಮ ಮತ್ತೆ ಸ್ವಾಗತ ಕೋರ್ತಾ ಇದ್ದು, ನಮ್ಮ ಜೊತೆಗೆ ಮಂಗಳೂರಿನ ಅತ್ಯಂತ ಹಿರಿಯ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಕ್ಕಂತಹ ಮತ್ತು 27 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂತಹ ಇಲ್ಲಿನ ಒಂದು ಯುವಕರ ಅತಿ ಶ್ರೇಷ್ಠವಾದಗಿರ್ತಕ್ಕಂಥ ತಂಡವನ್ನು ಸಿದ್ಧಪಡಿಸಿರ್ತಕ್ಕಂಥ SS ನಾಯ್ಕ ಅವರಿದ್ದಾರೆ. ಅವರೊಬ್ಬ ಎಜುಕೇಟರ್ ಕೂಡ. ಅವರ ಮಾತಲ್ಲಿ ಧ್ವನಿ ಇದೆ ಸ್ನೇಹಿತರೆ. ನಾನು ಮತ್ತೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಶಿಕ್ಷಣದ ಬಗ್ಗೆ ಅವರ ದೃಷ್ಟಿಕೋನ ಬಹಳ ಭಿನ್ನವಾಗಿದೆ. ನಾವು ನೀವೆಲ್ಲ ಥಿಂಕ್ ಮಾಡೋದಕ್ಕಿಂತ ಭಿನ್ನವಾಗಿ ಅವರು ಥಿಂಕ್ ಮಾಡ್ತಾರೆ. ಅದರಿಂದ ಅವರನ್ನು ನಾವು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದೇವೆ. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಶಿಕ್ಷಣ ಅಂತ ಹೇಳುವಂಥದ್ದು ಉದ್ಯೋಗವನ್ನು ದೊರಕಿಸಕ್ಕೆ ಮಾತ್ರ ಮಾಡಬೇಕಾ ಅಥವಾ ಬೇರೆ ಏನಾದರೂ ಎಥಿಕ್ಸ್ ಬೇಕಾ ಅದರಲ್ಲಿ ಅಂತ ಹೇಳಿ, ವ್ಯಾಲ್ಯೂಸ್ಗಳು ಬೇಕಾ ಅಂತ? ಅಲ್ಲ, ವ್ಯಾಲ್ಯೂಸ್ 100% ಬೇಕು. ಯಾಕಂದರೆ there are 4 C's required in any education according to me. One is character, first C. Second is conviction. Third is commitment. Next is criticism, acceptance. ಅಂದರೆ ಫಸ್ಟ್ C ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದರೆ ನಾವು ಕ್ಯಾರೆಕ್ಟರ್ ಅಂದ ಕೂಡಲೇ ಒಂದು ನಡತೆ ಗುಣ ಅದೇ ಅಲ್ಲ. ಕ್ಯಾರೆಕ್ಟರ್ ಅಂದರೆ ಡಿಸಿಪ್ಲಿನ್ ಇಸ್ ಆಲ್ಸೋ ಒನ್ ಆಫ್ ದಿ ಕಂಟೆಂಟ್ ಇನ್ ಕ್ಯಾರೆಕ್ಟರ್. ಡಿಸಿಪ್ಲಿನ್ ಅಂದರೆ ನಾವು ಯಾವುದೇ ಒಂದು ಗುರಿ ಅಥವಾ ಯಾವುದೇ ಒಂದು ನಾವೊಂದು ಸಾಧನೆ ಮಾಡಬೇಕಾದ್ರೆ ಫಸ್ಟ್ ರಿಕ್ವೈರ್ಮೆಂಟ್ ಈಸ್ ಡಿಸಿಪ್ಲಿನ್. ಡಿಸಿಪ್ಲಿನ್ನಲ್ಲಿ ಅನೇಕ ರೀತಿ ಉಂಟು. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಡಿಸಿಪ್ಲಿನ್. ಟೈಮ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಒಂದು ಬ್ಯೂಟಿಫುಲ್
ಒಬ್ಬರು ಕೇಳಿದ್ರು ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಹೇಗೆ ಅಂತ, ಅದರ ಬಗ್ಗೆ ನಾನೊಂದು ಟಾಪಿಕ್ ಮಾಡಿದೆ. 1 ಮಿಲಿ ಸೆಕೆಂಡಿಂದ 1 ವರ್ಷದವರೆಗೆ ಸಮಯದ ಒಂದು ಮಹತ್ವ ಅದು ಭಾರಿ ಬ್ಯೂಟಿಫುಲ್ಲಿ ವರ್ಣನೆ ಮಾಡ್ತಾರೆ. ಏನಂದರೆ 1 ವರ್ಷದ ಮಹತ್ವ ಪರೀಕ್ಷೆಯಲ್ಲಿ ನಾಪಾಸಾದ ವಿದ್ಯಾರ್ಥಿಯನ್ನು ಕೇಳಬೇಕಂತೆ. ಯಾಕಂದರೆ ಅದು 1 ವರ್ಷ ಫೇಲ್ ಆದ ಕೂಡಲೇ ಇನ್ನೊಂದು ವರ್ಷ ಹೋಗ್ತದೆ ಪುನಃ ಪಾಸಾಗಿ ಇದು ಮಾಡಲಿಕ್ಕೆ. 1 ತಿಂಗಳ ಮಹತ್ವ ಪ್ರೀಮೆಚ್ಯೂರ್ ಡೆಲಿವರಿ ಆದ ತಾಯಿ ಹತ್ರ ಕೇಳಬೇಕಂತೆ. ಹೀಗೆ 9 ತಿಂಗಳ ಹುಟ್ಟುವ ಮಗು 8 ತಿಂಗಳಲ್ಲಿ ಹುಟ್ಟಿದ್ರೆ ಆ ಮಗುವನ್ನು ಆರೈಕೆ ಮಾಡುವ ಆ ತಾಯಿ ಪಡುವ ಕಷ್ಟ ಯಾರಿಗೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ 1 ವಾರದ ಮಹತ್ವ 1 ವಾರಪತ್ರಿಕೆಯ ಸಂಪಾದಕನಲ್ಲಿ ಕೇಳಬೇಕಂತೆ. ನೆಕ್ಸ್ಟ್ 1 ವೀಕಲ್ಲಿ ಏನು ತಯಾರು ಮಾಡಬೇಕು, ಏನು ಮೆಟೀರಿಯಲ್ಸ್ ಹಾಕಬೇಕು, ಯಾವುದು ಅಡ್ವರ್ಟೈಸ್, ಎಲ್ಲ ವಿಷಯದಲ್ಲಿ ಕಲೆಕ್ಟ್ ಮಾಡಬೇಕಾಗ್ತದೆ. ಹಾಗೆ 1 ದಿನದ ಮಹತ್ವ 1 ದಿನಕೂಲಿ ನೌಕರನನ್ನು ಕೇಳಬೇಕಂತೆ. ಅದರದ್ದು ಮಹತ್ವ ದಿನಕೂಲಿ ನೌಕರರಿಗೆ ಮಾತ್ರ. 1 ದಿನ ಸ್ಟ್ರೈಕ್ ಆದರೂ ಅವನಿಗೆ ರಾತ್ರಿ ಸಾಯಂಕಾಲ ಹೋಗುವಾಗ ಮನೆಯಲ್ಲಿ ಊಟಕ್ಕಿರುವುದಿಲ್ಲ. ಅದರ ಮಹತ್ವ ದಿನಕೂಲಿ ನೌಕರಿಗೆ ಕೇಳಬೇಕು. ಹಾಗೆ 1 ಗಂಟೆಯ ಮಹತ್ವ ಪರಸ್ಪರ ಭೇಟಿಯಾಗಲಿಕ್ಕೆ ಕಾದಿರುವ ಪ್ರೇಮಿಗಳನ್ನು ಕೇಳಬೇಕಂತೆ. 1 ಗಂಟೆಯ ಮಹತ್ವ. ಹಾಗೆ 1 ನಿಮಿಷದ ಮಹತ್ವ ಟ್ರೈನ್ ಮಿಸ್ ಆದ ಒಂದು ಪ್ಯಾಸೆಂಜರನ್ನು ಕೇಳಬೇಕಂತೆ. ಫಾರ್ ಎಕ್ಸಾಂಪಲ್, ನೀವು ಉಡುಪಿಯಿಂದ ಅಥವಾ ಮಂಗಳೂರಿಂದ ನೀವು ಡೆಲ್ಲಿಗೆ ಹೋಗ್ಬೇಕು, ರಾಜಧಾನಿ ಎಕ್ಸ್ಪ್ರೆಸ್ ವಾರಕ್ಕೆ 2 ಇದ್ದರೆ ಇವತ್ತು ಮಿಸ್ ಆದರೆ ಇನ್ನು 3-4 ದಿನ ಬಿಟ್ಟು ಅಷ್ಟರೊಳಗೆ ನಿಮ್ಮ ಪ್ರೋಗ್ರಾಮ್ ಎಲ್ಲ ಹಾಳಾಗ್ತದೆ. 1 ಮಿನಿಟಿನ ಮಹತ್ವ ಇದು ನಿಮ್ಮ ಟ್ರೈನ್ ಮಿಸ್ ಆದ ವ್ಯಕ್ತಿ ಹತ್ರ ಕೇಳಬೇಕು. ಹಾಗೆ 1 ಸೆಕೆಂಡಿನ ಮಹತ್ವ ಅಪಘಾತವನ್ನು ತಪ್ಪಿಸಿಕೊಂಡ ವ್ಯಕ್ತಿಯನ್ನು ಕೇಳಬೇಕಂತ. ಹಾಗೆ 1 ಮಿಲಿ ಸೆಕೆಂಡಿನ ಮಹತ್ವ ಕೂಡ ಉಂಟು. ಮಿಲಿ ಸೆಕೆಂಡಿಗೆ ಮಹತ್ವ ಉಂಟು. ಒಲಿಂಪಿಕ್ನಲ್ಲಿ ಬೆಳ್ಳಿಯ ಪದಕವನ್ನು ತೆಗೆದುಕೊಂಡಲ್ಲ ಕೇಳಬೇಕು. ಯಾಕಂದ್ರೆ 1 ಮಿಲಿ ಸೆಕೆಂಡ್ ಕ್ರಾಸ್ ಆದ್ರೆ ಕೂಡ ಗಾಟ್ ಗೋಲ್ಡ್ ಮೆಡಲ್ ಅಂದರೆ ಚಿನ್ನದ ಪದಕ. ಹಾಗೆ ಸಮಯದ ಒಂದು ಮಹತ್ವ ಕೂಡ ಬೇಕು. ಯಾಕಂದರೆ ದಿನಕ್ಕೆ 24 ಗಂಟೆ ಇರುವುದು. ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ, ನನಗೆ ಟೈಮ್ ಇಲ್ಲ ಮಾರೆ ಅಂತ ಹೇಳ್ತಾರೆ. ಅಂದರೆ ಎವ್ರಿಬಡಿ ಇಸ್ ಬ್ಯುಸಿ, ಬಟ್ ದೇ ಡೋಂಟ್ ಸ್ಕೆಡ್ಯೂಲ್ ಆರ್ ದೇ ಡೋಂಟ್ ಶೆಡ್ಯೂಲ್ ದೇರ್ ವರ್ಕ್. ಸೊ ದೇ ಶುಡ್ ಪ್ಲ್ಯಾನ್ ಪ್ರಾಪರ್ಲಿ. ಪ್ಲ್ಯಾನ್ ಮಾಡಿ ಅದರ ಪ್ರಕಾರ ನೀವು ಮಾಡಿದರೆ ಡಿಸಿಪ್ಲಿನ್ಡ್ ಅಪ್ರೋಚ್ ಇಫ್ ಯು ಹ್ಯಾವ್, ಡೆಫಿನೆಟ್ಲಿ ಯು ಕ್ಯಾನ್ ರೀಚ್. ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಎವೇ, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಎವೇ. ಹಾಗೆ ಸ್ಟೂಡೆಂಟ್ಸಿಗೆ ನಾನೇನು ಹೇಳ್ತೇನೆ, ಎ ಚಾಪ್ಟರ್ ಎ ಡೇ ಕೀಪ್ಸ್ ದ ಎಕ್ಸಾಮ್ ಫೀವರ್ ಎವೇ ಅಂತ. ಅಂದರೆ ಡೈಲಿ ಒಂದೊಂದು ಚಾಪ್ಟರ್ ಓದಿದರೆ ನಿಮಗೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಏನು ನರ್ವಸ್ನೆಸ್ ಬರೋದಿಲ್ಲ, ಏನು ಪ್ರಾಬ್ಲಮ್ ಬರೋದಿಲ್ಲ. ಇನ್ನು 3 ಸಿಗಳು ಬಾಕಿ ಇದೆ. ಮುಂದಿನ ಸಿಗೆ ಹೋಗೋಣ ಸರ್. ಕನ್ವಿಕ್ಷನ್ ಅಂದ್ರೆ ನಾವು ಯಾವುದೇ ಒಂದು ಗುರಿ ಅಥವಾ ಒಂದು ಸಾಧನೆ ಮಾಡಬೇಕಾದ್ರೆ ನಾವು ಅದೇ ಹೇಳ್ತಾರೆ ನೋಡಿ, ಹಿಟ್ಟಿಂಗ್ ಆನ್ ದಿ ಹೆಡ್ ಅಂತ ಹೇಳ್ತಾರೆ ನೋಡಿ. ವಿ ಶುಡ್ ಬಿ ಸೋ ಮಚ್ ಅಕ್ಯುರೇಟ್. ಅಂದರೆ ಅಷ್ಟು ನಮಗೆ ಒಂದು ಆ ಒಂದು ಏನು ಹೇಳ್ತಾರೆ, ಒಂದು ಪರ್ಫೆಕ್ಷನ್ ವಿ ಶುಡ್ ಅಚೀವ್. ಈಗ ಬಿಲ್ಲು ವಿದ್ಯೆಯಲ್ಲಿ ನೋಡ್ತಾರೆ, ಗುರಿ ಹೇಗೆ ಇಡ್ತೇವೆ ನೋಡಿ, ಆ ಗುರಿ ಇಟ್ಟರೆ ಮಾತ್ರ ಆ ಪ್ಲೇಸಿಗೆ ಸರಿಯಾಗಿ ನಾವು ನಮ್ಮ ಬಾಣ ಹೋಗಬೇಕು. ಆ ರೀತಿ ದಟ್ ಇಸ್ ಅ ಕನ್ವಿಕ್ಷನ್. ಆಮೇಲೆ ಕಮಿಟ್ಮೆಂಟ್ ಅಂದರೆ ಈಗ ನೋಡಿ, ಬಿಸ್ನೆಸ್ನಲ್ಲಿ ಕೂಡ ಕಮಿಟ್ಮೆಂಟ್ ಇದ್ದರೆ ಮಾತ್ರ ಎನಿ ಬಿಸ್ನೆಸ್ ವಿಲ್ ಸಕ್ಸೀಡ್. ನಾನು ಯಾವಾಗಲೂ ಒಂದು ಮಾರ್ವಾಡಿ ಫ್ಯಾಮಿಲಿಗೆ ಯಾವಾಗಲೂ ನಾನು ಪ್ರೈಸ್ ಮಾಡ್ತೇನೆ. ಕಮಿಟ್ಮೆಂಟಿಗೆ ನಮ್ಮ ಮಾರ್ವಾಡಿಯವರ ಎದುರಿಗೆ ಯಾರೂ ಸಾಧ್ಯವಿಲ್ಲ. ದೇ ಆರ್ ಎಕ್ಸೆಲಿಂಗ್ ಇನ್ ಬಿಸ್ನೆಸ್ ಎವ್ರಿವೇರ್ ಆಲ್ ಓವರ್ ದ ವರ್ಲ್ಡ್ ಬಿಕಾಸ್ ದೇ ಆರ್ ಕಮಿಟೆಡ್. ಸೊ ಹಾಗೆ ನಮ್ಮ ಎಜುಕೇಷನಲ್ಲಿ ಕೂಡ ಇಫ್ ಯು ಆರ್ ಕಮಿಟೆಡ್ ಫಾರ್ ವಾಟ್ ಎವರ್ ಯುವರ್ ಗೋಲ್, ಡೆಫಿನೆಟ್ಲಿ ಯು ಕ್ಯಾನ್ ಅಚೀವ್ ಇಟ್. ಮತ್ತು criticism acceptance. If anybody criticizes you, you should not get offended. You should gracefully accept that criticism. You should try to adopt changes as per the criticism and we can improvise it. So that is the ಇದು 4 ಸಿ ಅನ್ನು ಅಡಾಪ್ಟ್ ಮಾಡಿದರೆ ಡೆಫಿನೆಟ್ಲಿ ಒನ್ ಕ್ಯಾನ್ ಗೋ ಫಾರ್ ಎಕ್ಸಲೆನ್ಸ್. 4 ಸಿಗಳನ್ನು ಎಕ್ಸಲೆನ್ಸ್ ಆಗಿ ತಗೊಂಡ್ರೆ ಯಾವುದೇ ವ್ಯಕ್ತಿ ಕೂಡ ಸಕ್ಸಸ್ ಆಗಲು ಸಾಧ್ಯ ಅಂತ ನೀವು ಭಾವಿಸ್ಕೊಳ್ತೀರಿ. ಸರ್, ಎಥಿಕ್ಸ್ಗಳನ್ನು ಕೊಡುವಂಥ ಕೆಲಸವನ್ನು ಯಾರು ಮಾಡಬೇಕು? ಟೀಚರ್ಸ್ ಮಾಡಬೇಕಾ, ಕಾಲೇಜಸ್ ಮಾಡಬೇಕಾ, ಯಾರು ಮಾಡಬೇಕು ಸರ್? ಈಗ ಏನಾಗ್ತದೆ ಅಂದರೆ, ಬಿಕಾಸ್ ಆಫ್ ದಿ ಸೋಷಿಯಲ್ ಮೀಡಿಯಾ, ಮುಂಚೆ ಏನಾಗ್ತೈತೆ ಅಂದರೆ ಇಷ್ಟು ಸೋಷಿಯಲ್ ಮೀಡಿಯಾ ಅಡ್ವಾನ್ಸ್ಡ್ ಇರಲಿಲ್ಲ. ಇಂಟರ್ನೆಟ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಮೊಬೈಲ್ ಇರ್ಬೋದು, ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾ ಏನಾಗಿದೆ ಅಂದರೆ ವಿ ಕ್ಯಾನ್ ಯೂಸ್ ಇಟ್ ಫಾರ್ ಅವರ್ ಬೆಟರ್ಮೆಂಟ್, ಯು ಕ್ಯಾನ್ ಯೂಸ್ ಇಟ್ ಫಾರ್ ಅದರಲ್ಲಿ ತುಂಬ ನಾವೊಂದು ಡೈವರ್ಷನ್ ಕೂಡ ಆಗ್ತದೆ. ಸೊ ನಾವೇನು ಮಾಡಬೇಕಂದ್ರೆ ಇಟ್ ಡಿಪೆಂಡ್ಸ್ ಆನ್ ಅಸ್ ಹೌ ವಿ ಅಡಾಪ್ಟ್ ಇಟ್. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಟೀಚರ್ಸ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಇರ್ಬೋದು, ವಿ ಶುಡ್ ಆಲ್ವೇಸ್ ಟೀಚ್ ಅವರ್ ಚಿಲ್ಡ್ರನ್ ಹೌ ಟು ಕಂಡಕ್ಟ್ ದೆಮ್ಸೆಲ್ಸ್. ಮತ್ತು ನೀವು ಪ್ರತಿಯೊಂದು ಬುದ್ಧಿವಾದ ಹೇಳಿದರೆ ಸಾಧ್ಯ ಇಲ್ಲ. ಯಾಕಂದರೆ ಈಗಿನ ಮಕ್ಕಳು ಅಷ್ಟು ಸ್ಮಾರ್ಟ್ ಇದ್ದಾರೆ ಅಂದರೆ ಅವರಿಗೆ ಜಸ್ಟ್ ನೀವು ತಿಳಿ ಹೇಳಿದರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಯು ಶುಡ್ ಟೀಚ್ ಚಿಲ್ಡ್ರನ್ ಹೌ ಟು ಕಂಡಕ್ಟ್ ದೆಮ್ಸೆಲ್ಸ್ ಆ್ಯಂಡ್ ಯು ಶುಡ್ ಟೀಚ್ ಯು ಶುಡ್ ಟೇಕ್ ಯುವರ್ ಚಿಲ್ಡ್ರನ್ ಆ್ಯಸ್ ಯುವರ್ ಫ್ರೆಂಡ್ಸ್. ತಂದೆ ತಾಯಿಗಳು ಏನು ಮಾಡ್ತಾರೆ, ಆ ಗ್ಯಾಪನ್ನು ಮೇಂಟೈನ್ ಮಾಡ್ತಾರೆ. ಯು ಶುಡ್ ಟೇಕ್ ದೆಮ್ ಆ್ಯಸ್ ಯುವರ್ ಫ್ರೆಂಡ್ಸ್, ದೆನ್ ದೇ ವಿಲ್ ಆಲ್ಸೋ ಟೆಲ್ ಎವ್ರಿಥಿಂಗ್ ವಿತ್ ಯು. ಯು ಕ್ಯಾನ್ ಆಲ್ಸೋ ಎಕ್ಸ್ಚೇಂಜ್ ಯುವರ್ ವ್ಯೂಸ್ ವಿತ್ ದೆಮ್. ಆ ರೀತಿಯಲ್ಲಿ ನಾವು ಮಾಡಿದರೆ ಇಟ್ ವಿಲ್ ಬಿ ಬೆಟರ್ ಅಂತ ನನ್ನ ಭಾವನೆ. ಹೌದು.
ಪ್ರೀಚ್ ಮಾಡೋದಕ್ಕಿಂತ ಸೊ ನಾವು ನಮ್ಮ ಕ್ಯಾರೆಕ್ಟರ್ ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡಬೇಕು, Correct. ಸ್ವತಃ ಪೇರೆಂಟ್ಸ್ ಒಂದು ಐಕಾನ್ ಆಗಿರ್ಬೇಕು ಅಂತ ನೀವು ಭಾವಿಸ್ಕೊಳ್ತೀರಿ ಸರ್. ಟೀಚರ್ಸ್ ರೋಲ್ ಏನು ಸರ್ ಇದರಲ್ಲಿ ನಿಮ್ಮ ಪ್ರಕಾರ? ಟೀಚರ್ಸ್ ಅಂತ ಹೇಳಿದರೆ ಗುರು ಯಾವಾಗಲೂ ನಾವು ಹೇಳ್ತಾನೆ ದರ್ ಈಸ್ ಎ ಡಿಫರೆನ್ಸ್ ಬಿಟ್ವೀನ್ ಗುಡ್ ಆ್ಯಂಡ್ ಗ್ರೇಟ್. ಸೊ ದೆರ್ ಈಸ್ ಎ ಸೇಯಿಂಗ್, ಗುಡ್ ಡಾಕ್ಟರ್ ಅಂಡರ್ಸ್ಟ್ಯಾಂಡ್ಸ್ ಮೆಡಿಸಿನ್ ವೆರ್ ಆಸ್ ಗ್ರೇಟ್ ಡಾಕ್ಟರ್ ಅಂಡರ್ಸ್ಟ್ಯಾಂಡ್ಸ್ ಪೇಷಂಟ್ಸ್. ಹಾಗೆ ಗುಡ್ ಟೀಚರ್ ಅಂಡರ್ಸ್ಟ್ಯಾಂಡ್ಸ್ ದ ಸಬ್ಜೆಕ್ಟ್ ವೆರ್ ಆಸ್ ಗ್ರೇಟ್ ಟೀಚರ್ ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್. ಸೊ ಆದ್ರಿಂದ ಯಾವುದೇ ಟೀಚರ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್, ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಟೀಚರ್. ಈಗ ಹೆಚ್ಚಿನ ಕಡೆಯಲ್ಲಿ ಹೇಳ್ತಾರೆ, ಈಗ ಕೆಲವರು ಲೆಕ್ಚರಿಂಗ್ ಬರ್ತಾರೆ, ಮಕ್ಕಳು ಗಲಾಟೆ ಮಾಡ್ತಾರೆ, ಕೇಳುವುದಿಲ್ಲ, ಹಾಗೆ ಹೇಳ್ತಾರೆ ಕ್ಲಾಸ್ ರೂಮಲ್ಲಿ. ಒಂದು ಹೇಳ್ತೇನೆ, ಇಫ್ ಎನಿ ಟೀಚರ್ ಇಫ್ ಹಿ ಹ್ಯಾಸ್ ಪ್ರೊಫಿಷಿಯನ್ಸಿ ಇನ್ ಸಬ್ಜೆಕ್ಟ್, ನಾಟ್ ಓನ್ಲಿ ಪ್ರೊಫಿಷಿಯನ್ಸಿ ಇನ್ ಸಬ್ಜೆಕ್ಟ್ ಆ್ಯಂಡ್ ಈ ನೋಸ್ ಹೌ ಟು ಬೋಧನಾ ಕ್ರಮ ಹೇಗೆ ಅದನ್ನು ಚೆನ್ನಾಗಿ ಒಂದು ಮಾಡಿದರೆ ಯಾವ ಸ್ಟೂಡೆಂಟ್ ಅವರದರಲ್ಲಿ ಗಲಾಟೆ ಮಾಡಲಿಕ್ಕೆ. ನೀವೀಗ ನಿನ್ನೆ ಒಂದು ಇದರಲ್ಲಿ ನೋಡಿರ್ಬೋದು, ಆ ಉಗ್ರಗಾಮಿಗಳಿರೋದ್ರಲ್ಲಿ ಯಾರೋ ರಾಯಚೂರಿನವರೊಬ್ಬರು ನಿನ್ನೆ ಟಿ ವಿಯಲ್ಲಿ ನಾನು ನೋಡಿದೆ. ಆ ಉಗ್ರಗಾಮಿಗಳು ಅವ್ರನ್ನ ಇದು ಮಾಡುವಾಗ ಏನೋ ಅಂದರೆ ಚೆಕ್ ಪೋಸ್ಟಲ್ಲಿ ಇದು ಮಾಡಿ ಅವ್ರನ್ನು ಏನೋ ಅಟ್ಯಾಕ್ ಮಾಡಲಿಕ್ಕೆ ಹೋಗುವಾಗ ಒಬ್ಬರು ಸ್ಟೂಡೆಂಟ್ ಇದ್ದಂತೆ ಅಲ್ಲಿ, ಅವ್ರದ್ದು ಅವರು ಅಧ್ಯಾಪಕ ಅಂತ ಗೊತ್ತಾದ ಮೇಲೆ ಅವರನ್ನು ಬಿಟ್ಟಿದ್ದಾರೆ. ಯಾಕಂದರೆ ದ್ಯಾಟ್ ರೆಸ್ಪೆಕ್ಟ್ ಎವ್ರಿ ಸ್ಟೂಡೆಂಟ್ ಹ್ಯಾಸ್ ಗಾಟ್ ವೆರಿ ಹೈ ರೆಸ್ಪೆಕ್ಟ್ ಫಾರ್ ಟೀಚರ್ಸ್. ಆದ್ದರಿಂದ ಟೀಚರ್ಸ್ ಆರ್ ಆಲ್ಸೋ ರೋಲ್ ಮಾಡೆಲ್ಸ್ ಫಾರ್ ದೇರ್ ಸ್ಟೂಡೆಂಟ್ಸ್. ಸೊ ಇಫ್ ಟೀಚರ್ ಟೆಲ್ಸ್ ಎನಿಥಿಂಗ್ 90% ದೇ ಬಿಲೀವ್. ಮನೆಯವ್ರಿಗಿಂತ ಜಾಸ್ತಿ ಟೀಚರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ಸರ್, ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತಿದೆ. ಕೊಟ್ಟಾರ್ ಎಜುಕೇಷನ್ ಕಮಿಷನ್ನ ಫಸ್ಟ್ ಸೆಂಟೆನ್ಸ್ ಹೇಳ್ತದೆ, ದ ಡೆಸ್ಟಿನಿ ಆಫ್ ದ ನೇಷನ್ ಹ್ಯಾಸ್ ಬಿನ್ ಶೇಪನ್ ಇನ್ ಟು ದ ಕ್ಲಾಸ್ ರೂಮ್ಸ್ ಅಂತ ಹೇಳಿ. ಇದು ನಿಜವಾ ನಿಮ್ಮ ಪ್ರಕಾರ? ಕ್ಲಾಸ್ ರೂಮ್ ಅಂದರೆ ನಾವು ಏನು ಮಾಡಬೇಕಂದ್ರೆ 4 ಗೋಡೆಗಳ ಮಧ್ಯೆ ಅಂತ ನಾವು ತಪ್ಪು ತಿಳ್ಕೊಳ್ಬಾರ್ದು. ಕ್ಲಾಸ್ ರೂಮ್ ಅಂದರೆ ದಟ್ ಆ ಬೋಧನೆ ಮಾಡುವ ಒಂದು ಏನು ಹೇಳ್ತಾರೆ ಒಂದು ಒಂದು ವ್ಯಾಪ್ತಿ ಅಂತ ನಾವು ತಿಳ್ಕೊಳ್ಬೇಕು. ಕ್ಲಾಸ್ ರೂಮ್ ಅಂದರೆ ನಾವು ಜನರ ತಲೆಯಲ್ಲಿ ಏನಂದ್ರೆ 4 ಗೋಡೆಗಳ ಮಧ್ಯೆ ಅಂತ, ಅದು ತಪ್ಪು. ಕ್ಲಾಸ್ ರೂಮ್ ಅಂದರೆ ಆ ಬೋಧನೆ ಮಾಡುವ ಒಂದು ಪ್ಲೇಸ್ ಅಂತ ಹೇಳ್ಬೋದು ನಾವು. ಅದು ಕ್ಲಾಸಿನ ಒಳಗೆ ಇರ್ಬೋದು ಅಥವಾ ಹೊರಗೆ ಇರ್ಬೋದು. ಮುಂಚೆ ಗುರುಕುಲದಲ್ಲೆಲ್ಲ ನಾವು ಮರದಡಿ ಕೂತ್ಕೊಂಡು ಕೂಡ ಹೇಳ್ತಾ ಇದ್ರು. ಈಗ ಎ ಸಿ ರೂಮಲ್ಲಿ ಕೂಡ ಹೇಳ್ತಾರೆ. ಯಾಕಂದರೆ ಹೆಚ್ಚಿನ ಕಡೆಯಲ್ಲಿ ಎ ಸಿದು ಕೋಚಿಂಗ್ ಕ್ಲಾಸ್, ನಮ್ಮ ಎ ಸಿದು ಕಾಲೇಜ್ ಎಲ್ಲ ಮಾಡ್ತಾರೆ. ಜನರಿಗೆ ಆ ರೀತಿ ಒಂದು ಸುಖದ ಬಗ್ಗೆ ಒಂದು ಪರಿಕಲ್ಪನೆ ಇರ್ಬೋದು. ಆದರೂ ಒಂದು ನಾನು ಹೇಳ್ತೇನೆ, ಯಾವುದೇ ವಿದ್ಯಾರ್ಥಿ ಸುಖದ ಹಿಂದೆ ಹೋದರೆ ಅವರಿಗೆ ವಿದ್ಯಾಭ್ಯಾಸ ಆಗೋದಿಲ್ಲ. ಅದಕ್ಕೆ ಒಂದು ಸಂಸ್ಕೃತದಲ್ಲಿ ಒಂದು ಸುಭಾಷಿತಕಾರ ಒಂದು ಚೆನ್ನಾಗಿ ಒಂದು ವರ್ಣನೆ ಮಾಡ್ತಾರೆ. ಏನಂದರೆ, ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ, ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾ, ವಿದ್ಯಾರ್ಥಿನಃ ಕುತೋ ಸುಖಂ, ಸುಖಾರ್ಥಿನಃ ಕುತೋ ವಿದ್ಯಾ. ಅಂದರೆ ವಿದ್ಯಾರ್ಜನೆಗೆ ಹೋದವ ಸುಖದ ಹಿಂದೆ ಹೋಗಬಾರ್ದು, ಸುಖಾರ್ಜನೆ ಹಿಂದೆ ಹೋದವನಿಗೆ ವಿದ್ಯೆ ತಲೆಗೆ ತಾಗುವುದಿಲ್ಲ ಅಂತ. ಆದ್ದರಿಂದ ವಿದ್ಯಾರ್ಜನೆ ಹೋಗುವವನು ವಿದ್ಯೆಯ ಬಗ್ಗೆ ಗಮನ ಇಡಬೇಕು, ಸುಖವನ್ನು ಆದಷ್ಟು ತ್ಯಜಿಸಬೇಕು. ಅದರ ಅರ್ಥ ಏನಂದ್ರೆ, ತುಂಬ ನಮ್ಮ ಕಾಲದಲ್ಲೆಲ್ಲ ನಾವು 5 ಕಿಲೋಮೀಟರ್ 10 ಕಿಲೋಮೀಟರ್ ನಾವು ನಡ್ಕೊಂಡೆಲ್ಲ ಕಾಲೇಜಿಗೆ ಶಾಲೆ ಹೋಗಿ, ಈಗ ಅಂಥ ಪರಿಸ್ಥಿತಿ ಇಲ್ಲ. ಆದರೆ ಏನಂತ ಹೇಳಿದರೆ, ಯಾವುದೇ ಒಂದು ನಾವು ಇದು ಎಜುಕೇಷನ್ ಮಾಡುವಾಗ ವಿ ಶುಡ್ ಫಸ್ಟ್ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್ ಅಂತೇಳಿ, ಅದನ್ನು ಮಾಡಿದರೆ ವಿ ಕ್ಯಾನ್ ಅಚೀವ್ ಅವರ್ ಗೋಲ್ ಅಂತ ಹೇಳ್ಬೋದು. ಸರ್, ಬಹಳ ಪೇರೆಂಟ್ಸ್ ಇವತ್ತು ಮಕ್ಕಳನ್ನು ಬರೀ ಪರೀಕ್ಷೆಗೆ ರೆಡಿ ಮಾಡುವಂಥದ್ದು, ಮಾರ್ಕ್ಸನ್ನು ಫೋರ್ಸ್ ಮಾಡುವಂಥದ್ದು ಇದೆಲ್ಲ ಮಾಡ್ತಾರೆ. ನಿಮ್ಮ ಪ್ರಕಾರ ಸರಿಯಾ ಇದು ಅಂತ? ಅಲ್ಲ, ನಾನು ಯಾವಾಗಲೂ ಒಂದು ಹೇಳ್ತೇನೆ ಏನಂತ ಹೇಳಿದರೆ, ವಿ ಶುಡ್ ಆಲ್ವೇಸ್ ಡೆವಲಪ್ ನಾಲೆಜ್ ಬೇಸ್ಡ್ ಎಜುಕೇಷನ್ ರಾದರ್ ದ್ಯಾನ್ ದಿಸ್ ಮಾರ್ಕ್ಸ್ ಬೇಸ್ಡ್ ಎಜುಕೇಷನ್. ಸರ್ ಬರ್ನಾಡ್ ಶಾ ಹೇಳ್ತಾನೆ ಏನಂತ ಹೇಳಿದರೆ, ಇನ್ ಸಮ್ ಟಾಸ್ಕ್ಸ್ ಫಾರ್ ಎಜುಕೇಷನ್ ಅಂತ ಬುಕ್ನಲ್ಲಿ, ಎವ್ರಿಬಡಿ ಸೀಮ್ಸ್ ಟು ನೋ XYZ ಆಫ್ ಎವ್ರಿಥಿಂಗ್, ಎವ್ರಿಬಡಿ ಸೀಮ್ಸ್ ಟು ನೋ XYZ ಆಫ್ ಎವ್ರಿಥಿಂಗ್, ಬಟ್ ನೋ ಬಡಿ ನೋಸ್ ABC ಆಫ್ ಎನಿಥಿಂಗ್ ಅಂತ. ಅಂದರೆ ಈಗಿನ ಪಠ್ಯಕ್ರಮದಲ್ಲಿ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಆಗಿದೆ. ಬಟ್ ನನ್ನ ಒಂದು ವಿನಂತಿ ಏನಂದರೆ, ಯು ಬಿ ಜಾಕ್ ಆಫ್ ಆಲ್, ಎಲ್ಲ ವಿಷಯ ಗೊತ್ತಿದ್ರೆ ಒಳ್ಳೆಯದು, ಬಟ್ ಮಾಸ್ಟರ್ ಆಫ್ ಅಟ್ಲೀಸ್ಟ್ ಒನ್. ಯು ಶುಡ್ ಹ್ಯಾವ್ ಪ್ರೊಫಿಷಿಯನ್ಸಿ ಇನ್ ಅಟ್ಲೀಸ್ಟ್ ಒನ್ ಏರಿಯಾ, ಯು ಶುಡ್ ಬಿ ಸ್ಪೆಷಲೈಸ್ಡ್ ಇನ್ ಅಟ್ಲೀಸ್ಟ್ ಒನ್ ಏರಿಯಾ, ಆ್ಯಂಡ್ ಇನ್ ದ್ಯಾಟ್ ಕೋರ್ ಏರಿಯಾ ಯು ಕ್ಯಾನ್ ಪ್ರೊಸೀಡ್ ಅಂತೇಳಿ. ಸರ್, ಇನ್ನೊಂದು ಬಹಳ ದೊಡ್ಡ ಸಮಸ್ಯೆಗಳಾಗ್ತದೆ. ನೀವು ಆ ಸಮಸ್ಯೆಯನ್ನು ಗಮನಿಸ್ಕೊಂಡಿದ್ದೀರಿ ಸರ್. ಅತ್ಯಂತ ಪ್ರತಿಭಾವಂತ ಮಕ್ಕಳು ಈಗ ಸಾಫ್ಟ್ವೇರ್ನ ಹಿಂದೆ ಓಡುವಂಥದ್ದು. ಬೇಸಿಕ್ ಸೈನ್ಸ್ಗಳು ಬೇಡ, ಕಾಮರ್ಸ್ ಡಿಪಾರ್ಟ್ಮೆಂಟ್ಗಳು ಬೇಡ, ಬರೇ ಸಾಫ್ಟ್ವೇರ್ ಅಂತ ಭಾವಿಸ್ಕೊಂಡು ಓಡ್ತಾ ಇದ್ದಾರೆ. ಸರ್, ಇದು ನಿಮ್ಮ ಪ್ರಕಾರ ಮುಂದಕ್ಕೆ ಎಲ್ಲಿಗೆ ಹೋಗ್ಬೋದು ಅಂತ ಹೇಳಿ? ಅದು ತುಂಬ ಒಂದು ನಮ್ಮದು ದುರಂತ ಅಂತ ನಾನು ಹೇಳ್ತೇನೆ. ಸಾಫ್ಟ್ವೇರಿಂದ ನಾವು ತುಂಬ ಏನಾಗಿದೆ ಅಂದರೆ, ಫಸ್ಟಿಗೆ ಸಾಫ್ಟ್ವೇರ್ ಕಂಪ್ಯೂಟರ್ ಇಂಜಿನಿಯರ್ ಆದ ಕೂಡಲೇ ಒಳ್ಳೆ ಜಾಬ್ ಸಿಗ್ತದೆ, ಮತ್ತು ಅವರು ಅಮೇರಿಕಾ ಬೇರೆ ಕಡೆಯಲ್ಲೆಲ್ಲ ಹೋದಾಗ ಡಾಲರ್ನಲ್ಲಿ ಸ್ಯಾಲ್ರಿ ಸಿಗ್ತದೆ. ಸೊ ನಾನು ಎಲ್ಲ ಕಡೆಯಲ್ಲಿ ಹೇಳಲಿಕ್ಕುಂಟು, ದೇರ್ ಆರ್ 4 ಗುಡ್ ಥಿಂಗ್ಸ್ ಇನ್ ಲೈಫ್, 4 ಬ್ಯಾಡ್ ಥಿಂಗ್ಸ್ ಇನ್ ಲೈಫ್ ಅಂತ. 4 ಗುಡ್ ಥಿಂಗ್ಸ್ ಇನ್ ಲೈಫ್ ಅಂದರೆ, ಒಂದು ಅಮೇರಿಕನ್ ಸ್ಯಾಲರಿ, ಇಂಡಿಯನ್ ವೈಫ್, ಇಂಗ್ಲೀಷ್ ಡಿಸಿಪ್ಲಿನ್ ಮತ್ತು ಚೈನೀಸ್ ಫುಡ್. ಇದೆಲ್ಲರಿಗೂ ಪ್ರಿಯವಾದದ್ದೇ. ಅದೇ ರೀತಿ ದೇರ್ ಆರ್ 4 ಬ್ಯಾಡ್ ಥಿಂಗ್ಸ್ ಇನ್ ಲೈಫ್ ಆಲ್ಸೋ. ಅಮೇರಿಕನ್ ವೈಫ್, ಇಂಡಿಯನ್ ಡಿಸಿಪ್ಲಿನ್ ನಿಮಗೆ ಗೊತ್ತುಂಟಲ್ಲ, ಮತ್ತೆ ಇಂಗ್ಲಿಷ್ ಫುಡ್,
ಮತ್ತು ಚೈನೀಸ್ ಸ್ಯಾಲ್ರಿ. ಸೊ ದಿಸ್ ಆರ್ 4 ಬ್ಯಾಡ್ ಥಿಂಗ್ಸ್ ಇನ್ ಲೈಫ್. ನಮ್ಗೆ ಏನಾಗಿದೆ ಅಂದ್ರೆ ನಾವು ಅಮೇರಿಕನ್ ಸ್ಯಾಲರಿಯ ಹಿಂದೆ ಹೋಗಿ ತುಂಬ ಎಕ್ಸೆಲ್ ಆಗಬೇಕು. ನನ್ನ ಮಗ ಅಮೇರಿಕಲ್ಲಿದ್ದಾನೆ, ನನ್ನ ಮಗ ಇಂಗ್ಲೆಂಡಲ್ಲಿ ಇದ್ದಾನೆ, ನನ್ನ ಮಗ ಫಾರಿನಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ನೋಡಿ. ನಾನು ಒಂದು ವಿಷಯ ಹೇಳ್ತೇನೆ, ದೇ ಕ್ಯಾನ್ ಎಕ್ಸೆಲ್ ಇನ್ ಅವರ್ ಓನ್ ನೇಟಿವ್ ಪ್ಲೇಸ್ ದ್ಯಾನ್ ದೇ ಆರ್ ಗೋಯಿಂಗ್ ಫಾರ್. ಮುಂಬೈಲಿ ನೀವು CA ಪೂರ್ತಿ ಮಾಡ್ಕೊಂಡು ಮತ್ತೆ ಊರಿಗೆ ಬಂದ್ರಿ ಸರ್ ಮಂಗಳೂರಿಗೆ ಬಂದ್ರಿ, ಅಲ್ಲಿ ಜಾಸ್ತಿ ಅವಕಾಶ ಇತ್ತಲ್ಲ ಮಂಗಳೂರಲ್ಲಿ, ಬಾಂಬೆಲಿ ಅಂತ ಹೇಳಿ. ಇಟ್ ಈಸ್ ಆಲ್ಸೋ ಗುಡ್ ಕ್ವಶನ್. ಈಗ ಏನಾಗ್ತದೆ ಅಂತ ಹೇಳಿ, ಆ ಟೈಮಲ್ಲಿ ಈಗ 27-28 ಇಯರ್ಸ್ ಬ್ಯಾಕ್ ಅಪರ್ಚುನಿಟೀಸ್ ಇನ್ ಮುಂಬೈ ವ್ಯಾರ್ ಪ್ಲೆಂಟಿ. ಇಲ್ಲಿ ರೂರಲ್ ಏರಿಯಾದಲ್ಲಿ ನಮ್ಮ ಈ ಮಂಗಳೂರಿನಂಥ ಪ್ರದೇಶದಲ್ಲೆಲ್ಲ ಅಷ್ಟು, ಆವಾಗ ಅನ್ಡಿವೈಡೆಡ್ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಮಂಗಳೂರು ಒಂದೇ ಜಿಲ್ಲೆ ಆಗಿತ್ತು. ಆಪರ್ಚುನಿಟೀಸ್ ವ್ಯಾರ್ ಲೆಸ್. ಬಟ್ ಒಂದು ನಾನು ಹೇಳ್ತೇನೆ, ಎಲ್ಲಿ ಡೆವಲಪ್ಮೆಂಟ್ ಉಂಟು ಅಲ್ಲಿ ಸ್ಕೋಪ್ ಕಮ್ಮಿ, ಅಕಾರ್ಡಿಂಗ್ ಟು ಮೀ. ಪಾಸಿಟಿವ್ ವಿ ಶುಡ್ ಆಲ್ವೇಸ್ ಹ್ಯಾವ್ ಪಾಸಿಟಿವ್ ಥಿಂಕಿಂಗ್. ಎಲ್ಲಿ ಡೆವಲಪ್ಮೆಂಟ್ ಕಮ್ಮಿ ಉಂಟು ಅಲ್ಲಿ ಸ್ಕೋಪ್ ಜಾಸ್ತಿ. ಯಾಕಂದರೆ ಆ್ಯಸ್ ದ ಸಿಟಿ ಡೆವಲಪ್ಸ್ ವಿ ಕ್ಯಾನ್ ಆಲ್ಸೋ ಡೆವಲಪ್ಸ್. ಮತ್ತು ನಾನು ನಮ್ಮ ಹೇಳ್ತಾರೆ ನೋಡಿ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತೇಳಿ. ಅಂದರೆ ನಾವು ಬೇರೆ ಊರಿಗೆ ಹೋಗಿ ಅಲ್ಲಿ ನಾವು ಏನು ಮಾಡುವ ಸಾಧನೆಗಿಂತ ನಮ್ಮ ಊರಲ್ಲಿ ನಾವು ಮಾಡಿದ ಸಾಧನೆ ಅದರದ್ದು ಒಂದು ತೃಪ್ತಿ ಜಾಸ್ತಿ ಅಂತ. ಮತ್ತು ಮುಂಬೈ ಅಂತ ನಗರದಲ್ಲಿ ಏನಂದರೆ ಮೆಕ್ಯಾನಿಕಲ್ ಲೈಫ್, ಯು ಕ್ಯಾನ್ ಮೇಕ್ ಮೋರ್ ಮನಿ ಆ್ಯಂಡ್ ಮನಿ, ಬಟ್ ಅಲ್ಟಿಮೇಟ್ಲಿ ಲೈಫ್ ಈಸ್ ನಾಟ್ ದೇರ್. ಬೆಳಗಿಂದ ಸಾಯಂಕಾಲದವರೆಗೆ ಯಾಂತ್ರಿಕ ಜೀವನ. ಇಲ್ಲಿ ಹಾಗಲ್ಲ. ನಾವು ವಿ ಶುಡ್ ಬಿ ವೆರಿ ಲಕ್ಕಿ ದ್ಯಾಟ್ ಅವರ್ ದಕ್ಷಿಣ ಕನ್ನಡ ಎಂಟೈರ್ ಪ್ಲೇಸ್ ಈಸ್ ಎ ಹೆವನ್ ಆನ್ ದಿ ಅರ್ತ್. ಯಾವುದೇ ವಿಷಯದಲ್ಲಿ ಉಂಟಲ್ಲ, ನಮ್ಮದು ಇಲ್ಲಿ ಬರಗಾಲ ಇಲ್ಲ, ಬೇರೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಎಲ್ಲ ವಿಷಯದಲ್ಲಿ, ಧಾರ್ಮಿಕ ರೀತಿಯಲ್ಲಿ ಇರ್ಬೋದು, ಸೋಷಿಯಲ್ ಲೈಫ್ ಇರ್ಬೋದು, ಅಥವಾ ಎಜುಕೇಷನ್ ಸಿಸ್ಟಮಲ್ಲಿ ಕೂಡ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು, ಅಥವಾ ಯಾವುದೇ ರಿಲಿಜಿಯನ್, ಆಲ್ ಫೀಲ್ಡ್ಸ್ ವಿ ಶುಡ್ ಬಿ ದ ಲಕ್ಕಿಯೆಸ್ಟ್ ಪೀಪಲ್. ಸೊ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ ಮ್ಯಾಂಗ್ಳೂರ್. ಸ್ನೇಹಿತರೆ, ಬಹಳ ಅದ್ಭುತವಾಗಿ ಸರ್ ಮಾತಾಡ್ತಾರೆ. ಅವರ ಮಾತಲ್ಲಿ ತುಂಬ ಧ್ವನಿ ಇದೆ ಮತ್ತು ತುಂಬ ಆಕರ್ಷಣೆ ಇದೆ. SS ನಾಯಕರು ಬಹಳ ಹ್ಯೂಮರಸ್ ಆಗಿ ಕೂಡ ಮಾತಾಡ್ತಾರೆ. ಅದ್ಭುತವಾದ ಸೆನ್ಸ್ ಆಫ್ ಹ್ಯೂಮರ್ ಅವರದ್ದರೆ ಇದೆ. ಇನ್ನಷ್ಟು ಮಾತನಾಡಲಿ ಬಾಕಿ ಇದೆ ಸ್ನೇಹಿತರೆ. ಈ ಪ್ರೋಗ್ರಾಮ್ನ ಅಂತಿಮ ಚರಣ ಬಾಕಿ ಇದೆ. ಎಲ್ಲಿ ಹೋಗ್ಬಿಡಿ, ಒಂದು ಬ್ರೇಕ್ ತಗೋತಾ ಇದ್ದೇವೆ. ಸ್ನೇಹಿತರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಶಿಕ್ಷಣ ದೃಷ್ಟಿ ಕಾರ್ಯಕ್ರಮ ಮತ್ತೆ ಸ್ವಾಗತ ಕೋರ್ತೇನೆ. ನಮ್ಮ ಜೊತೆಗೆ ಶ್ರೀ SS ನಾಯಕ್ ಅವರಿದ್ದಾರೆ. 27 ವರ್ಷಗಳಿಂದ ಮಂಗಳೂರಲ್ಲವರು CA ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಹಳ ಅದ್ಭುತ ಏನು ಅಂತ ಹೇಳಿದ್ರೆ, ಅವರ ಕೈ ಕೆಳಗಡೆ ಸುಮಾರು 400 ಜನ CAಗಳು ತಮ್ಮ CAಯನ್ನು ಪೂರ್ತಿ ಮಾಡತಕ್ಕಂಥ ದಾಖಲೆ ಕೂಡ ಅವರ ಹೆಸರಲ್ಲಿದೆ. ಜೊತೆಗೆ ಅವರು ರಾಜ್ಯ ಮಟ್ಟದಲ್ಲಿ 48 ರ್ಯಾಂಕ್ಸ್ಗಳನ್ನು ತಮ್ಮ ವಿದ್ಯಾರ್ಥಿಗಳಿಗೆ ತೋರಿಸ್ಕೊಟ್ಟಿದ್ದಾರೆ ಕೂಡ ಬಹಳ ದೊಡ್ಡ ಸಂಗತಿ ಸ್ನೇಹಿತರೆ. ಇಂತಹ ಒಬ್ಬ ಶಿಕ್ಷಣ ಪ್ರೇಮಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಶ್ರೀ SS ನಾಯಕ್ ಅವರನ್ನ ಕಾರ್ಯಕ್ರಮ ಮತ್ತೆ ಸ್ವಾಗತ ಮಾಡ್ತೇನೆ. ಸರ್, SS ನಾಯಕ್ ಅವರ ಹೆಸರು ಮುಂದೆ CA ಇದೆ. ಬಹಳ ಪ್ರೌಡ್ ಫೀಲಿಂಗ್ ಅದು. ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾವತ್ತೂ ಕೂಡ. ಸರ್, ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ಕಾಮರ್ಸ್ ಕಡೆ ಬರಬೇಕು ಅಂತ ನೀವು ಭಾವಿಸ್ಕೊಳ್ತೀರಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅವೇರ್ನೆಸ್ ಕೊಡಬೇಕು ಅಂತ ಭಾವಿಸ್ಕೊಳ್ತೀರಿ. ಹೇಗೆ ಸರ್ ಇದು? ಅಂದರೆ ಈಗ ಏನಾಗಿದೆ ಅಂದರೆ, CA ಮಾಡುವಾಗ ಹೆಚ್ಚಿನ ಜನರಲ್ಲಿ ಒಂದು ಮನಸ್ಸಿನಲ್ಲಿ ಉಂಟು ಏನಂತೇಳಿ, CA ತುಂಬ ಕಷ್ಟ, ಪಾಸ್ ಆಗೋದು ಕಷ್ಟ ಅಂತ. ಅದು ನಿಜವಾಗಿ ಹೌದು, CA ಕಷ್ಟವೇ. ನನಗೆ BCom ಆದ ಕೂಡಲೇ ನನಗೆ ನನ್ನ ತಾಯಿಗೆ ಯಾರೋ ಹೇಳಿದರು, BComನಲ್ಲಿ ರ್ಯಾಂಕ್ ಬಂದವರಿಗೆ CA ಪಾಸ್ ಆಗೋದು ಕಷ್ಟ, ಮತ್ತು ಇವನಿಗೆ ಯಾಕೆ CA ಹಾಕು, ಎಲ್ಲಿಯಾದರೂ ಕೆಲಸಕ್ಕೆ ಸೇರಿಸಿ ಅಂತ. ಆವಾಗ ನನ್ನ ತಾಯಿ ಹೇಳಿದರು, ನನ್ನ ತಾಯಿ ಆವಾಗ ಅವರಿಗೆ ಹೇಳಿದರು, ಈಗ ಹಾಗಾದರೆ ಯಾರೂ ಪಾಸ್ ಆಗೋದಿಲ್ವಾ? ಅಲ್ಲ, ಕೆಲವರು ಪಾಸ್, ಹಾಗಾದ್ರೆ ನನ್ನ ಮಗ ಪಾಸ್ ಆಗ್ತಾನಂತ. ಅಷ್ಟು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ನನ್ನ ತಾಯಿಗೆ. ಆ ಒಂದು ಕಾನ್ಫಿಡೆನ್ಸನ್ನು ಸರಿ ಮಾಡಲಿಕ್ಕೆ ನಾನು ಛಲ ಹಿಡಿದು ಮುಂಬೈಗೆ ಹೋಗಿದ್ದೆ. ಏನೋ ದೇವರ ದಯದಿಂದ, ಮತ್ತು ನಮ್ಮ ಒಂದು ಅಲ್ಲಿ ಒಂದು ಎಕ್ಸ್ಪೋಜರ್ ಕೂಡ ಒಳ್ಳೆ, ಬಾಂಬೆಯಲ್ಲಿ ನಾನು ಹೇಳ್ತೇನೆ ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿದೆ ನಮಗೆ. ಆ ಒಂದು ಎಕ್ಸ್ಪೋಜರಿಂದ ನನಗೆ ಒಂದು ಕಂಪ್ಲೀಟ್ ಮಾಡುವಾಗ ಆಯಿತು. ಒನ್ಸ್ ಐ ಕಂಪ್ಲೀಟೆಡ್ ಮೈ CA ಆರ್ಟಿಕಲ್ಶಿಪ್, ನಾನು ಸೆಕೆಂಡ್ ಗ್ರೂಪ್ ಆಫ್ CA ಫೈನಲ್ ಎಕ್ಸಾಮ್ ಕೊಟ್ಟು ಬಂದದ್ದು ಬರುವಾಗ, ಮತ್ತು LLB ಸೆಕೆಂಡ್ ಇಯರ್ ಕೂಡ ನಂದು ಆಗಿತ್ತಲ್ಲಿ ಈವ್ನಿಂಗ್ ಕಾಲೇಜಲ್ಲಿ. ಇಲ್ಲಿ ಮಂಗಳೂರಿಗೆ ಬಂದು ಫಸ್ಟ್ ಐ ಸ್ಟಾರ್ಟೆಡ್ ಕೋಚಿಂಗ್ ಕ್ಲಾಸ್ ಫಾರ್ CA. ಆವಾಗ ಇಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ದರ್ ವಾಸ್ ನೋ ಪ್ರಾಪರ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಮ್ಮ ಸೌತ್ ಕೇಂದ್ರದಲ್ಲಿ ತುಂಬ ಜನ ರ್ಯಾಂಕ್ ಹೋಲ್ಡರ್ಸ್ ಇನ್ BCom ಡಿಗ್ರಿಯಲ್ಲಿ ಇರ್ತಿದ್ರು, ಅವರೆಲ್ಲ CAಯಲ್ಲಿ ತುಂಬ ಸಾರಿ ಫೇಲ್ ಆಗ್ತಿದ್ರು. ದೆನ್ ಐ ಥಾಟ್, ವೈ ಕಾಂಟ್ ಐ ಸ್ಟಾರ್ಟ್ ಕೋಚಿಂಗ್ ಕ್ಲಾಸ್ ಫಾರ್ CA ಇನ್ ಪ್ಲೇಸ್ ಲೈಕ್ ಮ್ಯಾಂಗ್ಳೂರ್ ಅಂತ. ದೆನ್ ಮೈ ಯಂಗರ್ ಬ್ರದರ್ ನರೇಂದ್ರ ನಾಯಕ್, ಈ ಕಂಪ್ಲೀಟೆಡ್ ಇಸ್ BE, ಈಗ ಎಕ್ಸ್ಪರ್ಟ್ ಇದು ಚೇರ್ಮನ್ ಆಗಿದ್ದಾರೆ. ಅವರು ಕೂಡ ಒಂದು KRECಯಲ್ಲಿ NITKಯಲ್ಲಿ, ಈಗ NITK ಅದರಲ್ಲಿ ಒಂದು ಲೆಕ್ಚರ್ ಮಾಡ್ತಾ ಇದ್ರು. ಅವರು ಮತ್ತು ನಾವು ಒಟ್ಟಾಗಿ ಮಾರ್ನಿಂಗ್ ಮತ್ತು ಈವ್ನಿಂಗ್ CA ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದು. ಆ CA ಕೋಚಿಂಗ್ ಕ್ಲಾಸ್ನಲ್ಲಿ 1986 ಡಿಸೆಂಬರ್ 29th ವಿ ಹ್ಯಾವ್ ಸ್ಟಾರ್ಟೆಡ್. ವಿದಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ 5 years ವಿ ಆರ್ ವೆರಿ ಪ್ರೌಡ್ ದ್ಯಾಟ್ 400 CAs ಹ್ಯಾವ್ ಪಾಸ್ಡ್ ಆ್ಯಂಡ್ 48 ರ್ಯಾಂಕ್ಸ್ ಆಲ್ ಓವರ್ ಇಂಡಿಯಾ, ಸ್ಟೇಟ್ ಅಲ್ಲ, 48 ರ್ಯಾಂಕ್ಸ್ ಇನ್ಕ್ಲೂಡಿಂಗ್ ಫಸ್ಟ್ ರ್ಯಾಂಕ್ ಇನ್ ಇಂಡಿಯಾ ಫ್ರಮ್ ಅವರ್ ಕ್ಲಾಸ್. ಐ ಆಮ್ ವೆರಿ ಪ್ರೌಡ್ ಟು ಟೆಲ್. ಆಲ್ ಓವರ್ ಇಂಡಿಯಾ ಎವರೇಜ್ ರಿಸಲ್ಟ್ ಈಸ್ 7 to 8, ಮ್ಯಾಕ್ಸಿಮಮ್ 11% ಬರೋದು.
ಬಟ್ ನಮ್ಮ ಕ್ಲಾಸ್ನಲ್ಲಿ 40 to 50% ಬರ್ತಾ ಇತ್ತು. ಅದರ ಅರ್ಥ ಏನಂತ ಹೇಳಿದರೆ, what is the definition of easy and tough ಅಂತ. Easy means we know and tough means we don't know ಅಷ್ಟೇ. Once you make to know, then that is also easy. So once we guide them in that person, ಈಗ ನೋಡಿ ಫಾರ್ ಎಕ್ಸಾಂಪಲ್ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ತದೆ, ತುಂಬ ಜನ ಈಗ ಬ್ಯಾಂಕ್ ಟೆಸ್ಟಲ್ಲಿ ಇರ್ಬೋದು, ಬೇರೆ ಗೌರ್ಮೆಂಟ್ ಎಕ್ಸಾಮಲ್ಲೆಲ್ಲ ಇರ್ಬೋದು, ಎಲ್ಲ ನಮ್ಮ ನಾರ್ತ್ ಇಂಡಿಯಾದಿಂದ ತುಂಬ ಜನ ಈಗ ಬರ್ತಾ ಇದ್ದಾರೆ, ನಮ್ಮವರಿಗೆ ಅಟೆಂಡ್ ಆಗ್ತಾ ಇಲ್ಲ. ಹೌ ದೇ ಪಾಸ್? ಯಾಕಂದ್ರೆ ಅವ್ರಿಗೆ ಅದೇ ರೀತಿಯಲ್ಲಿ ಕೋಚಿಂಗ್ ಕೊಟ್ಟು ಅವ್ರನ್ನ ತಯಾರು ಮಾಡ್ತಾರೆ. ಒನ್ಸ್ ದೇ ನೋ that subject, immediately they will pass. That is the only thing. Illi kuda I thought once we guide in that direction, definitely they can pass. So 48 ranks within a period of 5 years and 400 chartered accountants also passed. ಆಮೇಲೆ ನಾನು ನನ್ನ ವೃತ್ತಿಯನ್ನು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಪ್ರೊಫೆಸರ್ ಪ್ರಾಕ್ಟೀಸ್ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಈ ಕೋಚಿಂಗ್ ಕ್ಲಾಸನ್ನು ಡಿಸ್ಕಂಟಿನ್ಯೂ ಮಾಡಿದೆ. ನನ್ನ ತಮ್ಮ PUC PCMBಗೆ ಕಂಟಿನ್ಯೂ ಮಾಡಿ ಅದನ್ನು ಮುಂದುವರೆದು ಈಗ ಅದು ದೊಡ್ಡ ಒಂದು ಹೆಮ್ಮರವಾಗಿ ಒಂದು ಎಕ್ಸ್ಪರ್ಟ್ ವಿದ್ಯಾಸಂಸ್ಥೆ ಆಗಿದೆ. ಸರ್, ಎಸ್ ನಾಯ್ಕ್ ಅವರು ಆಗಿದ್ರು, ತುಂಬ ಬುಕ್ಸ್ಗಳನ್ನು ಓದ್ತೀರಿ, ನಾಲೆಜನ್ನು ಬಹಳ ಥರ್ಸ್ಟ್ ನಿಮ್ಮ ಹತ್ರ ಇದೆ. ನೀವು ಬರೆದಿರ್ತಕ್ಕಂಥ ಬುಕ್ಸ್ಗಳು ಬಹಳ ಅದ್ಭುತವಾಗಿ ಮಾರ್ಕೆಟ್ ಆಗಿವೆ. ಸರ್, ಯಾಕೆ ಸರ್ ವ್ಯಕ್ತಿತ್ವ ವಿಕಸನದ ಪುಸ್ತಕ ನೀವು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಿ ಅಂತ ಹೇಳಿ? ಯಾಕೆ ಬೇಕದು ಯೂತಿಗೆ ಅಂತ ಹೇಳಿ? ಅಂದರೆ ಈಗ ಏನಾಗಿದೆ ಅಂದರೆ, ಕ್ಲಾಸ್ ರೂಮಲ್ಲಿ ಅಥವಾ ಕಾಲೇಜಲ್ಲಿ ಹೇಳಿದಾಗೆ ಖಾಲಿ ಮಾರ್ಕ್ಸ್ ಬೇಸ್ಡ್, ಇಂತಿಷ್ಟು ಮಾರ್ಕ್ ತೆಗೆದ್ರೆ ಹುಷಾರು, ಇಲ್ದಿದ್ರೆ ಇಲ್ಲ ಅಂತೇಳಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಲ್ಯಾಕಿಂಗ್ ಉಂಟು. ಈಗ ವೆರಿ ಸಿಂಪಲ್, ನನ್ನ ಒಂದು ಆಫೀಸ್ನಲ್ಲಿ ಒಂದು ಸಿಸ್ಟಮ್ ಉಂಟು. ಐ ಹ್ಯಾವ್ ಲಾಟ್ ಆಫ್ CA ಸ್ಟೂಡೆಂಟ್ಸ್ ಆಲ್ಸೋ. ನನ್ನ ಒಂದು ಸಿಸ್ಟಮ್ ಏನಂದರೆ, ಪ್ರತಿಯೊಬ್ಬರು ಒಂದೊಂದು ದಿನ ಒಂದು ಕೋರ್ಸ್ ಬರಿಬೇಕು ಅವರ ಪ್ಲೇಸಲ್ಲಿ. ವಿ ಹ್ಯಾವ್ ವರ್ಕ್ ಸ್ಟೇಷನ್ ಟೈಪ್, ಒಂದು ಪಿನ್ ಬೋರ್ಡು, ಒಂದು ರೈಟಿಂಗ್ ಬೋರ್ಡ್ ಉಂಟು. ಪ್ರತಿ ರೈಟಿಂಗ್ ಬೋರ್ಡು ದೇ ಶುಡ್ ರೈಟ್ ಒನ್ ಕೋಟ್ ಈಚ್ ಸ್ಟೂಡೆಂಟ್. ಒನ್ಸ್ ಐ ಎಂಟರ್ ಮೈ ಆಫೀಸ್ ಐ ವಿಲ್ ರೀಡ್ ಆಲ್ ದಟ್ ಕೋಟ್ಸ್. ಮತ್ತು ಮೇಯ್ನ್ ಒಂದು ಬೋರ್ಡ್ ಉಂಟು, ಅದರಲ್ಲಿ ಒಂದು ಥಾಟ್ ಆಫ್ ದಿ ಡೇ ಅವರು ಬರೀತಾರೆ. ನನ್ನೊಂದು ಸಿಸ್ಟಮ್ ಹೇಗಂದ್ರೆ, ಎನಿ ಥಾಟ್ ಆಫ್ ದಿ ಡೇ ಇಫ್ ದೆ ರೈಟ್ ಆನ್ ದ ಬೋರ್ಡ್, ಇಮಿಡಿಯೇಟ್ಲಿ ಕಾಂಪ್ಲಿಮೆಂಟಿಂಗ್ ಟು ದ್ಯಾಟ್ ವಿದಿನ್ ಎ fraction of half minute I will write one complimenting quote. There is a competition every day. ಸೊ ಆದ್ದರಿಂದ ನಾನು ಆಫೀಸ್ ಎಂಟ್ರಿ ಆದ ಕೂಡಲೇ ನಮ್ಮ ಎಲ್ಲ ಸ್ಟೂಡೆಂಟ್ಸ್ ಒಂದ್ಸಾರಿ ಅಲರ್ಟ್ ಆಗ್ತಾರೆ, ಸರ್ ಇವತ್ತು ಏನು ಬರೀತಾರೆ ನೋಡುವ ಅಂತೇಳಿ. ಸೊ ಆದ ರೀತಿ ಪ್ರತಿದಿನ ಹೊಸ್ತು ಬರೀತೀರಿ? ಹೌದು, ಹೊಸ್ತೇ. ಪ್ರತಿದಿನ ಬರ್ದೇ ಬರೀಲಿಕ್ಕೆ ಆಗುದಿಲ್ಲ ಅಲ್ಲ, ಓದ್ಲಿಕ್ಕೆ ಆಗುದಿಲ್ಲ. ಪ್ರತಿದಿನ ಹೊಸ್ತು ಬರೆದು ಮತ್ತೆ ನಾನು ನನ್ನ ಫ್ರೆಂಡ್ಸಿಗೆಲ್ಲ ತುಂಬ SMS ಎಲ್ಲ ಮಾಡ್ತಾ ಇದ್ದೆ. ಅದನ್ನು ಮಾಡಿ ಅದನ್ನೆಲ್ಲ ಒಟ್ಟಾಗಿ ಒಂದು ಪುಸ್ತಕದಲ್ಲಿ ಮಾಡಿ, ಒಂದು ಫಸ್ಟಿಗೆ ವರ್ಡ್ಸ್ ಆಫ್ ದಿ ವೈಸ್ ಅಂತ ಮಾಡಿದೆ, ಆಮೇಲೆ ಮೋರ್ ವರ್ಡ್ಸ್ ಆಫ್ ದಿ ವೈಸ್ ಅಂತ ಮಾಡಿದೆ. ಇದು ಮಾರ್ಕೆಟ್ ಮಾಡಲಿಲ್ಲ, ಸಾಧಾರಣ 2000ದಿಂದ 3000 ಕಾಪಿ ನಾನು ಪ್ರಿಂಟ್ ಮಾಡಿ ಫ್ರೀ ಆಗಿ ಎಲ್ಲರಿಗೆ ಹಂಚಿದ್ದೇನೆ. ಸೊ ಐ ಡೋಂಟ್ ವಾಂಟ್ ಟು ಮಾರ್ಕೆಟ್ ದಿಸ್, ಇಟ್ ಇಸ್ ಓನ್ಲಿ ಶೇರಿಂಗ್. ಬಹಳ ಇಷ್ಟವಾಗಿರ್ತಕ್ಕಂಥ ಒಂದು 3 ಕೋಟ್ ಹೇಳಿ ಸರ್, ಅದನ್ನು ಜನ ತಗೊಳ್ತಾರೆ. ತುಂಬಾ ಇಷ್ಟವಾಗಿರ್ತಕ್ಕಂಥ 3 ಕೋಟ್ಸ್. ಇಂಗ್ಲಿಷ್ ಆಗ್ಬೋದು, ಕನ್ನಡ ಆಗ್ಬೋದು. ಅಲ್ಲ, ಇಂಗ್ಲಿಷ್ನಲ್ಲೇ ಹೇಳುವ. ಅಪರ್ಚುನಿಟೀಸ್ ಆರ್ ಈಕ್ವಲ್ ಟು ಆಲ್. ಅಪರ್ಚುನಿಟೀಸ್ ಆರ್ ಈಕ್ವಲ್ ಟು ಆಲ್. Successful person gives results, whereas unsuccessful person gives reasons. ಮತ್ತೆ ಟೀಮ್ ವರ್ಕ್ ನಲ್ಲಿ ಒಂದು ಬ್ಯೂಟಿಫುಲ್ ಕೋಟ್ ಉಂಟು. ಇಫ್ ಐ ಇಸ್ ರಿಪ್ಲೇಸ್ಡ್ ಬೈ ವಿ, ಈವನ್ ಇಲ್ನೆಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ವೆಲ್ನೆಸ್ ಅಂತ. ಸೊ ಇನ್ನೊಂದು ಸಿಂಪಲ್, ಯು ಶುಡ್ ಆಲ್ವೇಸ್ ಥಿಂಕ್ ಇನ್ ಲಾಂಗ್ ರನ್. ಇಫ್ ಯು ಡೋಂಟ್ ಥಿಂಕ್ ಇನ್ ಲಾಂಗ್ ರನ್, ಯು ಹ್ಯಾವ್ ಟು ರನ್ ಲಾಂಗ್. ಸರ್, ಇನ್ನೊಂದು ಸಂಸ್ಕೃತದಲ್ಲಿ ಒಂದು ಹೇಳ್ತೇನೆ, ಬ್ಯೂಟಿಫುಲ್. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತೇಳಿ. ಅಂದ್ರೆ ಬೂಮ್, ರಿಸೆಷನ್, ಡಿಪ್ರೆಷನ್, ರಿವಾಲ್ವಿಂಗ್, ಅಗೇನ್ ಬೂಮ್. ಅಂದ್ರೆ ಮನುಷ್ಯನ ಒಂದು ಏನ್ ಹೇಳ್ತಾರೆ, ಭಾಗ್ಯ ಪಂಕ್ತಿ ಅಂದ್ರೆ ಅದೃಷ್ಟ ಇರಬಹುದು ಅಥವಾ ಒಂದು ಲೈಫ್, ಅದು ನಮ್ಮ ಗಾಡಿಯ ಚಕ್ರದ ಹಾಗೆ. ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಅಂತ ಹೇಳ್ತೇವೆ ನಾವು ಅದಕ್ಕೆ. ಮತ್ತೆ ವಿದ್ಯಾರ್ಥಿಗಳ ಬಗ್ಗೆ ಒಂದು ಬ್ಯೂಟಿಫುಲ್ ಒಂದು ಕೋಟ್ ಉಂಟು. ಏನಂತ ಹೇಳಿದ್ರೆ, ವಿದ್ಯಾ ದದಾತಿ ವಿನಯಂ, ವಿನಯಾತ್ ಪಾತ್ರತಾಂ, ಪಾತ್ರತ್ವಾತ್ ಧನಮಾಪ್ನೋತಿ, ಧನಧರ್ಮಂ ತತಸ್ಸುಖಂ ಅಂತೇಳಿ. ಅಂದ್ರೆ ವಿದ್ಯಾ ದದಾತಿ ವಿನಯಂ, ವಿದ್ಯೆ ಒಟ್ಟಿಗೆ ನಮಗೆ ವಿನಯತೆ ಕೂಡ ಬೇಕು. ವಿದ್ಯೆ ಮತ್ತೆ ವಿನಯ ಇದ್ರು, ವಿನಯಾತ್ ಪಾತ್ರತಾಂ, ಮನುಷ್ಯನ ಒಂದು ಅರ್ಹತೆ ಅಥವಾ ಯೋಗ್ಯತೆ ಬರುತ್ತೆ ವಿದ್ಯೆ ಮತ್ತೆ ವಿನಯ ಬಂದ ಕೂಡಲೇ. ಪಾತ್ರತ್ವಾತ್ ಧನಮಾಪ್ನೋತಿ, ಹಣ ಅಥವಾ ನಮ್ಮ ಒಂದು ಏನಾದರೂ ಸ್ಥಾನಮಾನ ಇನ್ನೂ ಜಾಸ್ತಿ ಆಗುದು ವಿದ್ಯೆ ವಿನಯ ಎಲ್ಲ ಆದ ಕೂಡಲೇ ಆಟೋಮೆಟಿಕ್ ನಮ್ಮ ಸ್ಥಾನಮಾನ ಜಾಸ್ತಿ ಆದ ಕೂಡ ಹಣ ಬರ್ತದೆ. ಸೊ ವಿದ್ಯಾ ದದಾತಿ ವಿನಯಂ, ವಿನಯಾತ್ ಪಾತ್ರತಾಂ, ಪಾತ್ರತ್ವಾತ್ ಧನಮಾಪ್ನೋತಿ, ಧನಧರ್ಮಂ ತತಸ್ಸುಖಂ. ಅಂದ್ರೆ ನಮ್ಗೆ ಹಣ ಆದ ಕೂಡಲೇ ನಾವು ಅಹಂಕಾರದಿಂದ ಮೆರಿಬಾರ್ದು. ಆವಾಗ ನಾವು ಏನ್ ಮಾಡ್ಬೇಕಂದ್ರೆ ಧನಧರ್ಮಂ, ಧರ್ಮ ಕಾರ್ಯ ಮಾಡ್ಬೇಕು. ಧರ್ಮ ಕಾರ್ಯ ಅಂದ್ರೆ ನೀವು ದೇವಸ್ಥಾನ ಕಟ್ಟಲಿಕ್ಕೆ ಡೊನೇಷನ್ ಕೊಡುವುದಂತ ಅಲ್ಲ, ನೀವು 4 ಜನರಿಗೆ ಅದರಿಂದ ಉಪಯೋಗವಾಗುವಂತ ಒಂದು ಕೆಲಸ ಮಾಡ್ಬೇಕಂತೇಳಿ. ತತಸ್ಸುಖಂ, ದೆನ್ ಯು ವಿಲ್ ಬಿಕಮ್ ಕಂಟೆಂಟೆಡ್ ಪರ್ಸನ್ ಅಂತ ಸಂಸ್ಕೃತದಲ್ಲಿ ಇಟ್ ಇಸ್ ಬ್ಯೂಟಿಫುಲ್ಲಿ ವರ್ಣನೆ ಮಾಡ್ತಾರೆ. ಸರ್, ಸಾಕಷ್ಟು ಶ್ಲೋಕಗಳನ್ನು ಕೂಡ ಓದ್ತೀರಿ, ಅರ್ಥ ಮಾಡ್ಕೊಳ್ತೀರಿ, ಲೈಫಲ್ಲಿ ಅಪ್ಲೈ ಮಾಡ್ಕೊಳ್ತೀರಿ. ಇವತ್ತು ಸರ್ ಯಾವುದನ್ನು ನೆನಪಿಟ್ಕೊಳ್ಬೇಕು ನಿಮ್ಮ ಪ್ರಕಾರ ಅಂತ ಹೇಳಿ?
ಯೂತಿಗೆ ಯಾವ ಮೆಸೇಜ್ ಕೊಡ್ತೀರಿ ಇವತ್ತು? ಯುತ್ತಿಗೆ ನಾನು ಏನು ಹೇಳ್ತೇನೆ ಅಂದರೆ, ಕೆಲವರು ಖಾಲಿ ಪಠ್ಯ ಪುಸ್ತಕದಲ್ಲಿ ಓದಿ ಓದಿ ಮರುಳಾದ ಕೂಚುಬೆಟ್ಟ ಅಂತ ಹೇಳ್ತಾರೆ ನೋಡಿ, ಆಗಬಾರ್ದು. ಯು ಶುಡ್ ಹ್ಯಾವ್ ನಾಲೆಜ್ ಇನ್ ಆಲ್ ದ ಫೀಲ್ಡ್ಸ್. ಯು ಶುಡ್ ಹ್ಯಾವ್. ಮತ್ತೆ ಏನಾಗ್ತದೆ ಅಂದರೆ, ಖಾಲಿ ಓದಿ 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 ಅದರಲ್ಲೇ ಕಾನ್ಸಂಟ್ರೇಟ್ ಮಾಡಿದರೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಮತ್ತು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟಿನ ನಾವು ಮರಿಬಾರ್ದು. ಅದು ಕೂಡ ಬೇಕು, ಆದರೆ ವಿ ಶುಡ್ ಹ್ಯಾವ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಸೊ ವರ್ಕ್ ವೈಲ್ ಯು ವರ್ಕ್, ಪ್ಲೇ ವೈಲ್ ಯು ಪ್ಲೇ, ಬೋತ್ ಆರ್ ರಿಕ್ವೈರ್ಡ್. ಫಿಲ್ಮು ನೋಡಬೇಕು, ನೋಡಬಾರ್ದನ್ನ ನಾವು ಇಡೀ ದಿನ ಓದ್ತಾ ಕೂತ್ಕೊಳ್ಳೋದು ಕೂಡ ಕರೆಕ್ಟ್ ಅಲ್ಲ. ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಕೂಡ ಒಂದು ಚೆನ್ನಾಗಿ ಒಂದು ಸುಭಾಷಿತಕರ ವರ್ಣನೆ ಮಾಡ್ತಾರೆ. ಏನಂದರೆ, ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶು ಪುಚ್ಚ ವಿಷಾಣಹೀನ ತೃಣನ್ನ ಕಾದನ್ನಪಿ ಜೀವಮಾನ ತತ್ ಭಾಗಧೇಯಂ ಪರಮಂ ಪಶೂನಾಂ. ಅಂದರೆ ಸಾಹಿತ್ಯ, ಸಂಗೀತ, ಕಲೆ ವಿಹೀನ, ಇದರಲ್ಲಿ ಯಾರಿಗೆ ಅಭಿರುಚಿ ಇಲ್ಲ, ಸಾಕ್ಷಾತ್ ಪಶುವು, ಅವನು ಒಂದು ಪಶುವಿಗೆ ಸಮಾನಂತೆ. ಆದರೆ ಒಂದು ವ್ಯತ್ಯಾಸ ಉಂಟು ಪಶುವಿಗೆ ಮತ್ತು ಮನುಷ್ಯನಿಗೆ. ಏನು? ಪುಚ್ಚ ವಿಷಾಣಹೀನ. ಪಶುಗಳಿಗೆ ಬಾಲ ಉಂಟು ಮತ್ತು ಕೋಡು ಉಂಟು, ಬಟ್ ಮನುಷ್ಯನಿಗಿಲ್ಲ. ಬಟ್ ಕೆಲವು ಮನುಷ್ಯರಿಗೆ ಅಹಂಕಾರವೆಂಬ ಕೊಂಬುಂಟು, ಅದು ಬೇರೆ ವಿಷಯ. ಪುಚ್ಚ ವಿಷಾಣಹೀನ. ಮತ್ತು ಇನ್ನೊಂದೇನೆಂದರೆ, ತೃಣನ್ನ ಖಾದನ್ನಪಿ, ಅಂದರೆ ಪಶುಗಳು ಹುಲ್ಲು ತಿಂತಾರೆ, ಮನುಷ್ಯ ಹುಲ್ಲು ತಿನ್ನುವುದಿಲ್ಲ. ತೃಣನ್ನ ಖಾದನ್ನಪಿ ಜೀವಮಾನ ತತ್ವಾಗದೇಯಂ ಪರಮಂ ಪಶುನಾಂ. ಪ್ರಾಣಿಗಳು ಹುಲ್ಲು ತಿನ್ನದೇ ಮನುಷ್ಯ ಹುಲ್ಲು ತಿನ್ನದೇ ಇರುವುದು ಪ್ರಾಣಿಗಳ ಪರಮ ಭಾಗ್ಯ ಅಂತ. ಯಾಕಂದ್ರೆ ಒಂದು ವೇಳೆ ಮನುಷ್ಯ ಹುಲ್ಲು ತಿನ್ನದಿದ್ದರೆ ಪ್ರಾಣಿಗಳಿಗೆ ಮಣ್ಣು ತಿನ್ನಬೇಕಿತ್ತು. ಯಾಕಂದ್ರೆ ಮನುಷ್ಯ ತಿನ್ನುವುದನ್ನು ಪ್ರಾಣಿಗಳಿಗೆ ಯಾವಾಗಲೂ ಹಾಕುವುದಿಲ್ಲ. ಅಂದರೆ ನಾವು ಎಲ್ಲ ವಿಷಯದಲ್ಲಿ ನಾವು ಅಭಿರುಚಿ ಇರಬೇಕು. ಸೊ ಜಾಕ್ ಆಫ್ ಆಲ್ ಅಟ್ಲೀಸ್ಟ್ ಮಾಸ್ಟರ್ ಆಫ್ ಒನ್ ಅಂತ, ದಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಅಂತ ನಾನು ಹೇಳಿ. ಹೌದು, ಶಿಕ್ಷಣ ಕೊನೆಗೆ ನಮ್ಗೆ ಕಲಿಸ್ಕೊಡ್ಬೇಕಾ ಸರ್ ಪಾಸಿಟಿವ್ ಥಿಂಕಿಂಗನ್ನು, ಧನಾತ್ಮಕವಾಗಿ ಯೋಚನೆ ಮಾಡೋದನ್ನು. ಸರ್ 2 ಸಾಲು ಅದ್ರ ಬಗ್ಗೆ ಬೇಕು ಅಂತ ಭಾವಿಸ್ಕೊಳ್ತೇನೆ. ನೋಡಿ, ಈಗ ಎಜುಕೇಷನ್ ಬಗ್ಗೆ ನಾನು ಒಂದು ಹೇಳೋದಕ್ಕಿಂತ ಜಾಸ್ತಿ, we should always do what we like. We should always do what we like. Otherwise, we are forced to like what we do. ಸೊ ನಮಗೆ ಯಾವುದರಲ್ಲಿ ಅಭಿರುಚಿ ಉಂಟು, ನಮಗೆ ಯಾವುದರಲ್ಲಿ ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಉಂಟು, ಅದರನ್ನೇ ನಾವು ಮುಂದುವರಿಸ್ಕೊಂಡು ಹೋಗಬೇಕು. ನಾವು ಯಾರೋ ಏನೋ ಮಾಡ್ತಾರೆ ಅಥವಾ ತಂದೆ ತಾಯಿಗಳು ಫೋರ್ಸ್ ಮಾಡ್ತಾರೆ, ಆ ರೀತಿಯಲ್ಲಿ ನಾವು ಮಾಡೋದು. ನಮಗೆ ಯಾವ ವಿಷಯದಲ್ಲಿ ಅಭಿರುಚಿ ಉಂಟು, ದ್ಯಾಟ್ ವಿ ಶುಡ್ ಗೋ. ಅದಕ್ಕೆ ನಾವು ಒಂದೊಬ್ಬರು ನನಗೆ ಫೋನ್ ಮಾಡಿದರು, ಮಹೀಂದ್ರ ಹಾಲಿಡೇಸ್, ಯಾರೋ ಒಂದು ಹಾಲಿಡೇಸ್ನವರು, ಸರ್ ನಮ್ಮದು ಈ ಟೂರ್ ಉಂಟು, ನೀವು ಬರ್ತೀರಾ ಹಾಗೀಗೆ ಅಂತ ಫೋನ್ ಮಾಡಿದ್ರು. ಆವಾಗ ನಾನೊಂದು ಡೈಲಾಗ್ ಹೇಳಿದೆ ಅವರಿಗೆ, ಇಫ್ ಐ ಎಂಜಾಯ್ ಮೈ ವರ್ಕ್ ಐ ಆಮ್ ಆಲ್ವೇಸ್ ಆನ್ ಹಾಲಿಡೇ ಅಂತ. ಸೊ ವಾಟ್ ವಿ ಶುಡ್ ಆಲ್ವೇಸ್ ಎಂಜಾಯ್ ವಾಟ್ ವಿ ಡೂ, ದೆನ್ ವಿ ವಿಲ್ ನಾಟ್ ಗೆಟ್ ಸ್ಟ್ರೆಸ್ಡ್. ವಿ ಶುಡ್ ಆಲ್ವೇಸ್ ಲೈಕ್ ವಾಟ್ ವಿ ಡೂ, ದೆನ್ ನಾವು ಸ್ಟ್ರೆಸ್ ಅನ್ನೋ ವಿಷಯ ಬರೋದಿಲ್ಲ. ಯಾಕಂದ್ರೆ ನಮ್ಮ ಅಭಿರುಚಿಯ ವಿಷಯ ನಾವು ಮಾಡ್ತಾ ಇದ್ರೆ ನಾವು ಎಷ್ಟು ಮಾಡಿದ್ರು ನಮ್ಗೆ ಅದಕ್ಕೆ ಆಯಾಸ ಆಗುವುದೇ ಇಲ್ಲ ಅಂತ ಹೇಳ್ಬೋದು. ಸರ್, ಇವತ್ತಿನ ಯೂತ್ ತುಂಬ ಟ್ಯಾಲೆಂಟೆಡ್, ತುಂಬ ಎನರ್ಜಿ ಅವರ ಹತ್ರ ಇದೆ. ಎನರ್ಜಿ ಇವತ್ತು ತುಂಬ ವೇಸ್ಟ್ ಆಗ್ತಾ ಇದೆ ನೀವು ಭಾವಿಸ್ಕೊಳ್ತೀರಿ. ಅದನ್ನು ಹೇಗೆ ಸರ್ ಕರೆಕ್ಟಾಗಿ ಅದನ್ನು ಚಾನಲೈಸ್ ಮಾಡುವಂಥದ್ದು ಅಂತ ಹೇಳಿ? ಅಂದರೆ ಏನಾಗ್ತದೆ ಅಂದರೆ, ಯೂತ್ನಲ್ಲಿ ಯಾವುದೋ ಒಂದು ಒಳ್ಳೆಯ ಒಂದು ವಿಷಯ ಇದ್ದರೆ ಅದನ್ನು ಅವರಿಗೆ ಅಧ್ಯಾಪಕರು ಅಥವಾ ಮನೆಯವರು ಆ ಒಂದು ಅವರ ಸ್ಟ್ರೆಂತ್ಸ್ ಉಂಟಲ್ಲ ಅದನ್ನು ರೆಕಾಗ್ನೈಸ್ ಮಾಡಿ ಅದರಲ್ಲಿ ಅವರಿಗೆ ಮುಂದುವರಿಲಿಕ್ಕೆ ನಾವು ಬಿಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ಎ ಪರ್ಸನ್ ಈಸ್ ಗುಡ್ ಇನ್ ಆರ್ಟ್, ಶುಡ್ ಅಲೋ ಹಿಮ್ ಟು ಬಿಕಮ್ ಎ ಆರ್ಟಿಸ್ಟ್. ಇಫ್ ಎ ಪರ್ಸನ್ ಈಸ್ ಗುಡ್ ಇನ್ ಸಿಂಗಿಂಗ್, ಶುಡ್ ಅಲೋ ಹಿಮ್ ಟು ಮೇಕ್ ಸಿಂಗಿಂಗ್. ಬಟ್ ಇಫ್ ಯು ಆರ್ ಗುಡ್ ಇನ್ ಬೇರೆ ಬೇರೆ ಏರಿಯಾ, ಪ್ರತಿಯೊಬ್ಬರು ಅವರವರ ಒಂದು ಏರಿಯಾದಲ್ಲಿ, ಈಗ ಕೆಲವು ಜರ್ನಲಿಸಮ್ ವಿಷಯದಲ್ಲಿ ಇಂಟ್ರೆಸ್ಟ್ ಇರ್ತಾರೆ, ಕೆಲವರು ಡಾಕ್ಟರ್ ಆಗಬೇಕಂತ, ಕೆಲವರು ತಂದೆ ತಾಯಿಗಳು ಒತ್ತಾಯಕ್ಕೆ ಡಾಕ್ಟರ್ ಆಗೋದು, ತಂದೆ ತಾಯಿಗಳು ಒತ್ತಾಯ, ಅದು ಆಗಬಾರ್ದು. ಅವ್ರಿಗೆ ಯಾವ ವಿಷಯದಲ್ಲಿ ಅಭಿರುಚಿ ಉಂಟು ಅದಕ್ಕೆ ನಾವು ಪ್ರೋತ್ಸಾಹ ಮಾಡೋದು. ಅದಕ್ಕೆ ಟೀಚರ್ಸ್ ಪಾತ್ರ ತುಂಬ ಮುಖ್ಯ. ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ ಉಂಟಲ್ಲ ಅವ್ರದ್ದು ಇದು ಹೇಳ್ತಾರೆ ನೋಡಿ, ಆ ರಿಲೇಷನ್ಶಿಪ್, ದ್ಯಾಟ್ ವಿಲ್ ಹೆಲ್ಪ್. ಸರ್, ಇವತ್ತಿನ ಕಾರ್ಯಕ್ರಮದ ಡಿಪಾರ್ಟಿಂಗ್ ಲೈನ್ಸ್ ಬೈ ಎಸ್ ನಾಯ್ಕ್ 2 ಸಾಲುಗಳು, ತುಂಬ ಖುಷಿ ಕೊಡೋ 2 ಸಾಲುಗಳು ನಿಮಗೆ. ಅದು ಶಾಯರಿ ಆಗಿರ್ಬೋದು, ಶ್ಲೋಕ ಆಗಿರ್ಬೋದು, ಅಥವಾ ನಿಮ್ಮ ಕೊಟೇಶನ್ಸ್ಗಳಾಗಿರ್ಬೋದು, 2 ಸಾಲುಗಳ ಮೂಲಕ ಕಾರ್ಯಕ್ರಮ ಮುಗಿಸೋಣ ಸರ್. ನೋಡಿ, ಸಂಸ್ಕೃತದಲ್ಲಿ ಒಂದು ಹೇಳ್ತಾರೆ, ಏನಂತ ಹೇಳಿದರೆ, ಸೇಮ್ ವರ್ಡ್ ಇಫ್ ಟೋನ್ ಚೇಂಜಸ್ ಮೀನಿಂಗ್ ಚೇಂಜಸ್. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಂ. ಅಂದರೆ ಮನಸ್ಸೇಕಂ, ಮಹಾತ್ಮನಂ ಅಂದರೆ ಮಹಾತ್ಮ ಯಾರು? ಮನಸ್ಸೇಕಂ, ಮನಸ್ಸಿನಲ್ಲಿ ಅವನು ಏನು ಎಣಿಸ್ತಾನೆ. ವಚಸ್ಸೇಕಂ, ಅದನ್ನೇ ಅವನು ಆಡಿ ತೋರಿಸ್ತಾನೆ. ಕರ್ಮಣ್ಯೇಕಂ, ಅದನ್ನೇ ಅವನು ಮಾಡಿ ತೋರಿಸ್ತಾನೆ. ಅವನು ಮಹಾತ್ಮ ಅಂದೆ. ಅದೇ ದುರಾತ್ಮ ಯಾರು ಅಂತ, ಮನಸ್ಸೇಕಂ, ಮನಸ್ಸಿನಲ್ಲಿ ಒಂದು ಎಣಿಸುದು, ವಚಸ್ಸೇಕಂ, ಮಾತಾಡೋದು ಇನ್ನೊಂದು, ಕರ್ಮಣ್ಯೇಕಂ, ಮಾಡೋದು ಇನ್ನೊಂದು, ಅದು ದುರಾತ್ಮನ ಅಂತೇಳಿ. ಆದ್ದರಿಂದ ನಾವು ಮಹಾತ್ಮರಾಗಬೇಕಾದ್ರೆ ವಿ ಶುಡ್ ಬಿ ಫರ್ಮ್. ಮನಸ್ಸು ಮತ್ತು ಮಾತು ಮತ್ತು ಕೃತಿ ಇದು ಒಂದೇ ಇರಬೇಕಂತ ನನ್ನ ಭಾವನೆ. ಹೌದು ಸ್ನೇಹಿತರೆ, ಇವತ್ತು ಎಸ್ ನಾಯ್ಕ್ ಅವರು ಶಿಕ್ಷಣದ ಬಗ್ಗೆ ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ.
ವಿಕಸನದ ಬಗ್ಗೆ ಮಾತಾಡಿದ್ದಾರೆ, ಕಾಲೇಜ್ ಮಕ್ಕಳಿಗೆ ಬಹಳ ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಾರೆ. ಅವರು ಮಾತನಾಡಲಿಕ್ಕೆ ನಿಂತರೆ ಸಾಕು, ಅದು ಸ್ಫುರಣಗೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದ್ಭುತವಾಗಿರ್ತಕ್ಕಂಥ ಕೊಟೇಶನ್ಸ್ಗಳು, ಅದ್ಭುತವಾದ ಶ್ಲೋಕಗಳು. ಅವರು ತುಂಬ ಓದ್ತಾರೆ ಸ್ನೇಹಿತರೆ, ತುಂಬ ಬರೀತಾರೆ. ಇವತ್ತು ಕೂಡ ಅವರಲ್ಲಿ ಜ್ಞಾನದಾಹ ಇದೆ ಅಂತ ಹೇಳೋದನ್ನ ನೀವು ಗಮನಿಸ್ಕೊಂಡಿದ್ದೀರಿ. ಸಮಯವನ್ನು ತುಂಬ ಚೆನ್ನಾಗಿ ದುಡಿಸ್ಕೊಳ್ತಾ ಇರತಕ್ಕಂತಹ ಯೂತಿಗೆ ಒಂದು ಅದ್ಭುತವಾದ ಐಕಾನ್ ಆಗಿರ್ತಕ್ಕಂತಹ ಮತ್ತು ತನ್ನ ಹಾಗಿರ್ತಕ್ಕಂತಹ 400ಕ್ಕೂ ಹೆಚ್ಚು CA ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಮತ್ತು ಸಾವಿರಾರು ಎಂಟರ್ಪ್ರನರ್ಸ್ಗಳಿಗೆ ಮಾರ್ಗದರ್ಶನ ಕೊಡ್ತಾ ಇರತಕ್ಕಂಥ SS ನಾಯಕರ ಮಾತಾ ಹಾಗೆ ಸ್ನೇಹಿತರೆ ಅದ್ಭುತವಾಗಿ ಮಾತಾಡ್ತಾರೆ. ಸ್ನೇಹಿತರೆ, ಇವತ್ತು ಕಾರ್ಯಕ್ರಮ ಬಹಳ ಚಂದ ಬಂತು ಅಂತ ಭಾವಿಸ್ಕೊಳ್ತೇನೆ. ನಾನು ಸರಿಗೆ ನಿಮ್ಮ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನೊಂದು ಸಣ್ಣ ಒಂದು ಸರ್ ಹೇಳಿ ಸರ್ ಹೇಳಿ. ಇನ್ನೊಂದು ನೀವು ಒಂದು ಪಂಚ್ ಲೈನ್ ಒಂದು ನಾನು ಹೇಳ ಬಯಸ್ತೇನೆ. ಇಫ್ ಯು ಡೋಂಟ್ ನೋ ಯು ಶುಡ್ ನಾಟ್ ಗೆಸ್, ಯು ಶುಡ್ ಆಸ್ಕ್. ಹೆಚ್ಚಿನ ಜನರು ತಪ್ಪು ಮಾಡೋದು ಅದರಲ್ಲಿ. ಇಫ್ ಯು ಡೋಂಟ್ ನೋ ಯು ಶುಡ್ ನಾಟ್ ಗೆಸ್, ಯು ಶುಡ್ ಆಸ್ಕ್ ಅಂತ. ದರ್ ಈಸ್ ಆಲ್ಸೋ ಎ ಸೇಯಿಂಗ್, ಪೀಪಲ್ ಲೂಸ್ ಫಾರ್ಚೂನ್ ಜಸ್ಟ್ ಫಾರ್ ದ ಸೇಕ್ ಆಫ್ ಆಸ್ಕಿಂಗ್ ಅಂತ. ಸೊ ಇಫ್ ಯು ಡೋಂಟ್ ನೋ ಎನಿಥಿಂಗ್, ಅದರಲ್ಲಿ ಏನು ನಮ್ಮ ಮರ್ಯಾದೆ ಕಮ್ಮಿ ಆಗ್ತದೆ ಅಥವಾ ನಮಗೇನು ಗೊತ್ತಿಲ್ಲ ಅಂತೇಳಿ ಅದರಲ್ಲಿ ಏನು ಕಮ್ಮಿ ಆಗ್ತದೆ ಏನಿಲ್ಲ. ವಿ ಶುಡ್ ಆಸ್ಕ್. ಸೊ ಆದ್ದರಿಂದ ಎನಿಥಿಂಗ್ ಇಫ್ ಯು ಡೋಂಟ್ ನೋ ಯು ಶುಡ್ ನಾಟ್ ಗೆಸ್, ವಿ ಶುಡ್ ಆಸ್ಕ್. ಹೌದು ಸ್ನೇಹಿತರೆ, ಜ್ಞಾನವನ್ನು ಬೆಳೆಸ್ಕೊಳ್ಳುವಂತಹ ಹಲವು ಡೈಮೆನ್ಷನ್ಸ್ ಅವ್ರು ಹೇಳಿಕೊಟ್ಟಿದ್ದಾರೆ. ಇದನ್ನು ಖಂಡಿತವಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಜನಪ್ರಿಯ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ. ಸರಿ, ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಸ್ಪಂದನವಾಹಿ ನಿಮಗೆ ತುಂಬ ಗ್ರೇಟ್ಫುಲ್ ಆಗಿರ್ತದೆ, ನಮ್ಮ ಯೂತ್ ನಿಮ್ಗೆ ತುಂಬ ಗ್ರೇಟ್ಫುಲ್ ಆಗಿರ್ತದೆ. ಇಲ್ಲ, ಸ್ಪಂದನದವರು ಕೂಡ ತುಂಬ ಒಳ್ಳೆಯ ಕಾರ್ಯಕ್ರಮ ನಾನು ನೋಡ್ತಾ ಇದ್ದೇನೆ. ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ ನಾನು ವಾಚ್ ಮಾಡ್ತಾ ಇದ್ದೇನೆ. ಯುವ ಸ್ಪಂದನ ಇರ್ಬೋದು ಅಥವಾ ನಿಮ್ಮ ಅನೇಕ ವಿದ್ಯಾರ್ಥಿಗಳಿಗಿರ್ಬೋದು, ಅನೇಕ ಕಾರ್ಯಕ್ರಮ ನೋಡ್ತಾ ಇದ್ದೇನೆ. ಐ ರಿಯಲಿ ಅಪ್ರಿಷಿಯೇಟ್. ಹ್ಯಾಟ್ಸ್ ಆಫ್ ಟು ಸ್ಪಂದನ ಆಲ್ಸೋ ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಅವರ್ ಕನ್ವೀನರ್ ನಮ್ಮ ರಾಜೇಂದ್ರ ಭಟ್ ಕೂಡ. ಹೌದು ಸ್ನೇಹಿತರೆ, ಥ್ಯಾಂಕ್ಸ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇವೆ. ಮತ್ತಷ್ಟು ಮಾತಾಡೋಣ ಸ್ನೇಹಿತರೆ. ವಿ ಸರ್ಟನ್ಲಿ ಗ್ರೇಟ್ಫುಲಿ ಇವತ್ತು ನಾವು ನಮ್ಮ ಸರಿ ಧನ್ಯವಾದಗಳು ಹೇಳ್ತಾ ಕಾರ್ಯಕ್ರಮ ಬೀಳ್ಕೊಡ್ತಾ ಇದ್ದೇವೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ವೆರಿ ಮಚ್.